ಯೋಗೋ ಭವತಿ ದುಃಖಃ. ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯೋಗಾಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ ಯಾವುದೇ ಐಹಿಕ ಬಯಕೆಗಳಿಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತವಾಗಿರುವನೆಂದು ಹೇಳುತ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಅಧ್ಯಾಯ 6 ಧ್ಯಾನ ಯೋಗ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಸೊ ಈಗ ಎಂದಿನಂತೆ ನಮ್ಮ ಪ್ರಾರ್ಥನೆಯೊಂದಿಗೆ ಇವತ್ತಿನ ನಾವು ಕ್ಲಾಸ್ ಅನ್ನ ಶುರು ಮಾಡೋಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ. ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ಸಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ಸ್ವಾಮಿ ದೇವ ಶ್ರೀ ಕೃಷ್ಣ ಚೈತನ್ಯ ಭಗವಂತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನೆ ಯಾವುದು ಭಗವಂತ ಹೇಳ್ದ ಸನ್ಯಾಸ ಅಂದ್ರೆ ಏನು ಅನ್ನೋದನ್ನ ನಿನ್ನೆ ಹೇಳ್ದ ಭಗವಂತ. ಸೊ ಯಾರಿಗೆ ನೆನಪಿದೆ? ಯಾರು ಶೇರ್ ಮಾಡ್ತೀರಾ? ಸನ್ಯಾಸ ಅಂದ್ರೆ ಏನು? ನಿನ್ನೆ ಭಗವಂತ ನಮಗೆ ಹೇಳಿರುವಂತಹದ್ದು ನಿಜವಾದ ಸನ್ಯಾಸ ಅದು ಯಾವುದು? ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಕಾಮಕರಣವನ್ನು ಬಿಡುವುದೇ ಫಲ ಕರ್ಮ ತ್ಯಾಗ ಎಂದು ಹೇಳುತ್ತಾರೆ. ಕಾಮ ಕರ್ಮದ ಫಲಗಳನ್ನು ಭಗವಂತನಿಗೆ ಅರ್ಪಿಸುವುದೇ. ಯಾರು ಕರ್ಮ ಫಲಗಳನ್ನ ತ್ಯಜಿಸ್ತಾನೋ ಅವನನ್ನ ಅಂದ್ರೆ ಸನ್ಯಾಸಿ. ಆದ್ರೆ ಕರ್ಮಗಳನ್ನ ತ್ಯಜಿಸುವುದು ಒಂದಾದ್ರೆ ಕರ್ಮಯೋಗ ಅಂತ ಹೇಳ್ತಾರೆ. ಕರ್ಮಯೋಗ ಅಂದ್ರೆ ನಾವು ನಿಗದಿತ ಕರ್ತವ್ಯಗಳನ್ನ ಮಾಡಬೇಕು. ಕರ್ಮ ಫಲಗಳನ್ನ ತ್ಯಜಿಸುವುದಷ್ಟೇ ಅಲ್ಲ, ಕರ್ಮ ನಿಗದಿತ ಕರ್ತವ್ಯಗಳನ್ನ ನಾವು ಮಾಡಬೇಕು. ನಿಗದಿತ ಕರ್ತವ್ಯಗಳನ್ನ ಮಾಡುವುದಾದ್ರೆ ಫಲಗಳನ್ನ ಅಪೇಕ್ಷಿಸದೆ ಭಗವಂತನಿಗೆ ಬಿಟ್ಟು ನಾವು ಕರ್ಮವನ್ನ ಮಾಡ್ಬೇಕು. ಅದು ಕರ್ಮಯೋಗ ಅಂತ ಕರೆಸ್ಕೊಳ್ಳುತ್ತೆ. ಯಾವ ಕರ್ಮ ಫಲಗಳನ್ನ ಅಪೇಕ್ಷಿಸದೆ ನಾವು ನಮ್ಮ ನಿಗದಿತ ಕರ್ತವ್ಯಗಳನ್ನ ಮಾಡ್ತೇವೆ ಹಾಗೆ ಅದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ. ಆದ್ರಿಂದ ನಾವು ಅಂತಹ ಕರ್ಮಗಳನ್ನ ಮಾಡಬೇಕು. ಆತ್ಮ ಒಂದು ಶರೀರದಲ್ಲಿ ಇದ್ದಾಗ
ಆ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ಚಟುವಟಿಕೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಈ ಆತ್ಮ ಅನ್ನುವಂಥದ್ದು ಒಂದು ರೀತಿಯಾದಂತಹ ಚಟುವಟಿಕೆಯಲ್ಲಿ ಇದ್ದೇ ಇರುತ್ತೆ. ಅದರಿಂದ ಅದು ಯಾವ ರೀತಿಯಾಗಿ ತನ್ನ ಕರ್ತವ್ಯಗಳನ್ನ ಮಾಡಬೇಕು ಮತ್ತೆ ಕರ್ಮ ಫಲಗಳನ್ನ ತ್ಯಜಿಸ್ಬೇಕು ಅನ್ನುವಂಥದ್ದು. ಅದರಿಂದ ಹೇಗೆ ಇದು ಸಾಧ್ಯ ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಯಾರು ನನ್ನನ್ನ ಅರ್ಥ ಮಾಡಿಕೊಂಡಿರ್ತಾರೋ ಮತ್ತೆ ಯಾರು ನನ್ನಲ್ಲಿ ಮನಸ್ಸನ್ನ ಇಟ್ಟಿರ್ತಾರೋ ಅಂಥವ್ರು ಖಂಡಿತವಾಗಿಯೂ ಮುಕ್ತಿಯನ್ನ ಪಡಿತಾರೆ ಅನ್ನುವಂಥದ್ದನ್ನ ಅವನು ಇಲ್ಲಿ ಹೇಳ್ತಾರೆ. ಜ್ಞಾತ್ವಾಮ ಶಾಂತಿರುಚ್ಯತೆ, ನಮಗೆ ಶಾಶ್ವತವಾದಂತಹ ನೆಮ್ಮದಿ ಶಾಂತಿ ಸಿಗಬೇಕಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಡಬೇಕು. ಅದೇನೋ ಸರಿ, ಹಾಗಿದ್ರೆ ಮನಸ್ಸನ್ನ ಅವನಲ್ಲಿ ಇಡ್ಲಿಕ್ಕೆ ಯಾವ್ಯಾವ ವಿಧಾನಗಳಿವೆ? ಇವತ್ತಿನ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೊರಟಿರುವಂತಹದ್ದು ಧ್ಯಾನ ಯೋಗ. ಧ್ಯಾನ ಯೋಗ ಅಂದ್ರೆ ಏನು? ಧ್ಯಾನ ಮಾಡುವಂತಹದ್ದು. ನೋಡೋಣ ಏನು ಅಂದ್ರೆ. ಮತ್ತೆ ಇಲ್ಲಿ ನಮಗೆ ಅರ್ಥ ಆಗುವಂಥದ್ದು ಇವತ್ತು ನಮ್ಮ ಮನಸ್ಸು ಅನ್ನುವಂತಹದ್ದು ನಮ್ಮ ಮಿತ್ರನೋ ಅಥವಾ ನಮ್ಮ ವೈರಿಯೋ ಅಥವಾ ಎನಿಮಿಯೋ ಅನ್ನುವಂಥದ್ದನ್ನ ನಾವು ಇವತ್ತು ನೋಡೋಣ. ಅಷ್ಟಾಂಗ ಯೋಗದ ಬಗ್ಗೆ ಭಗವಂತ ಏನು ಹೇಳ್ತಾನೆ, ಯೋಗ ಪದ್ಧತಿ ಹೇಗೆ ನಾವು ಧ್ಯಾನ ಮಾಡುವಂತಹದ್ದು, ಯೋಗ ಮಾಡುವಂತಹದ್ದು, ಆ ರೀತಿಯಾಗಿ ಮಾಡಿಕೊಂಡು ನಾವು ಹೇಗೆ ಭಗವತ್ ಸಾಕ್ಷಾತ್ಕಾರವನ್ನ ಪಡಿಬಹುದೇ ಇಲ್ವೇ ಅನ್ನೋದನ್ನ ನಾವು ಇವತ್ತು ನೋಡೋಣ. ಯಾರು ಈ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಅಸಫಲನಾಗಿರ್ತಾನೆ, ಅವನು ಸಾಕ್ಷಾತ್ಕಾರವನ್ನ ಪಡೀಲಿಕ್ಕೆ ಆಗುವುದಿಲ್ಲ, ಆಗಲೇ ಅವನು ದೇಹತ್ಯಾಗವನ್ನ ಮಾಡಬೇಕಾದ್ರೆ ಅಂತಹ ಅನ್ಸಕ್ಸೆಸ್ಫುಲ್, ಅಸಫಲನಾದಂತಹ ಅವನು ಅಸಫಲ ಅಂತ ನಾವು ಹೇಳುವಾಗಿಲ್ಲ, ಆದ್ರೆ ಅವನು ಮಧ್ಯದಲ್ಲಿ ಅಂದ್ರೆ ಪೂರ್ತಿಯಾಗಿ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಲಿಲ್ಲ ಅಂತಹ ಯೋಗಿಯ ಬಗ್ಗೆ ಏನಾಗತ್ತೆ ಹಾಗಿದ್ರೆ ಆ ಯೋಗಿ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಅದಾದ್ಮೇಲೆ ಯಾರು ಅತ್ಯಂತ ಶ್ರೇಷ್ಠವಾದಂತಹ ಯೋಗಿಮಾಮಪಿ ಸರ್ವೇಶಾಂ ಅಂತ ಹೇಳ್ತಾನೆ ಭಗವಂತ. ಯೋಗಿನಾಮಪಿ ಸರ್ವೇಶಾಂ, ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಯೋಗಿ ಯಾರು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಈಗ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದ ಪ್ರಭುಜಿಯವರ ಚರಣ ಕಮಲಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಭಗವಂತನಿಂದ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತ್ಯಃ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ಇಲ್ಲಿ ಅಗ್ನಿಯನ್ನು ಹೊತ್ತಿಸದೆ, ನಮಗೆ ಯಜ್ಞ ಮಾಡ್ಲಿಕ್ಕೆ ಬೆಂಕಿ ಅನ್ನುವಂತಹದ್ದು ಬೇಕು, ಅಗ್ನಿ ಅನ್ನುವಂತಹದ್ದು ಬೇಕು. ಆದ್ರೆ ಕಲಿಯುಗಕ್ಕೆ ಸ್ಪೆಷಲ್ ಆಗಿ ಇವತ್ತು ಹೇಳ್ತಾ ಇರುವಂತದ್ದು ನಾವು ಇವತ್ತು ನೋಡೋಣ. ಇಲ್ಲಿ ನಮಗೆ ಭಾರಿ ಯಜ್ಞಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಮಾಡ್ಲಿಕ್ಕೆ ಆಗುವಂತಹದ್ದು ಯಜ್ಞ ಸಿಂಪಲ್ ಆಗಿ ಮಾಡುವಂತಹದ್ದು ಭಕ್ತಿಯಿಂದ ಜಪಯಜ್ಞ, ಹರಿನಾಮ ಸ್ಮರಣೆ. ಅಂದ್ರೆ ಕಲಿಯುಗದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಯಜ್ಞ ಹರಿನಾಮ ಸ್ಮರಣೆ, ಜಪಯಜ್ಞ. ಎಷ್ಟಾಗತ್ತೋ ಅಷ್ಟು ಹರಿಯ ಜಪವನ್ನ ನಾವು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚೈತನ್ಯ ಮಹಾಪ್ರಭುಗಳು ನಮಗೆ ಉಡುಗೊರೆಯಾಗಿ ಕೊಟ್ಟಿರುವಂತಹ ಅತ್ಯಂತ ಪವರ್ಫುಲ್ ಆದ ಮಂತ್ರ. ಈ ಮಂತ್ರವನ್ನ ನಾವು ಹೇಗೆ ಜಪಿಸಬೇಕು, ಯಾರು ಜಪಿಸಬಹುದು, ಯಾರು ಜಪಿಸಬಾರದು ಅನ್ನುವಂತಹ ಡೀಟೇಲ್ಸ್ ಅನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆನು. ಅದರಿಂದ ಅಗ್ನಿಯನ್ನ ಹೊತ್ತಿಸದೆ ಕರ್ತವ್ಯವನ್ನ ಮಾಡದಿರುವವನು ಸನ್ಯಾಸಿ ಅಲ್ಲ. ಅದರಿಂದ ನಿಜವಾದ ಸನ್ಯಾಸಿ ಯಾರು ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ಹೇಳ್ತಾನೆ. ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅದರಿಂದ ಅವನು ಕರ್ಮ ಫಲಕ್ಕೆ ಅಂಟಿಕೊಳ್ಬಾರ್ದು, ತನ್ನ ಕರ್ಮಗಳನ್ನು ಅವನು ಮಾಡಬೇಕು, ಅವನೇ ಸನ್ಯಾಸಿ ಅನ್ನೋದನ್ನ ನಾವು ಇವತ್ತು ಮತ್ತೆ ಭಗವಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಅವನು ಅನುಭಾವಿ, ಎಲ್ಲವನ್ನ ಅನುಭವಿಸಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅವನು ಎಲ್ಲಾ ವೇದಗಳನ್ನ ಶಾಸ್ತ್ರಗಳನ್ನ ಅರಿತಿದ್ದವನು ಅಂತ ತಿಳ್ಕೊಳ್ಬೇಕು. ಯಾರು ಕರ್ಮಫಲಗಳನ್ನ ತ್ಯಜಿಸಿ ತನ್ನ ಕರ್ತವ್ಯವನ್ನ ಮಾಡ್ತಾ ಇರ್ತಾನೆ ಅಂತಹವನ್ನ ನಾವು ಆ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಮತ್ತೆ ಇಲ್ಲಿ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಅದರಿಂದ ನಾವು ಯಜ್ಞ ಮಾಡಬೇಕಂದ್ರೆ ಬೆಂಕಿಯನ್ನ ಹೊತ್ತಿಸಬೇಕು.
ಆ ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಗ್ನಿ ಅಂದ್ರೆ ಯಾವುದು? ಇಲ್ಲಿ ನಾವು ತಿಳ್ಕೊಳ್ಳುವಂತಹದ್ದು ಭಗವಂತನ ಕುರಿತಾಗಿ ನಾಮಸ್ಮರಣೆ, ಜಪಯಜ್ಞ. ಅದ್ರ ಬಗ್ಗೆ ನಾವು ಮುಂದೆ ನೋಡೋಣ. ಉದ್ಧರೇದಾತ್ಮನಾತ್ಮಾನಂ ನಮವಸಾದಯೇತ್ ಆತ್ಮೈವಯ್ಯಾತ್ಮನೋ ಬಂಧುರ್ ಆತ್ಮೈವರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂದು ಮನಸ್ಸೇ ಶತ್ರು. ಈಗ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನುವುದರ ಮೇಲೆ ನಮ್ಮ ಅಂದ್ರೆ ಆಲೋಚನೆಗಳು, ನಾವು ಮಾಡುವಂತಹ ಕ್ರಿಯೆಗಳು ಎಲ್ಲ ಅವಲಂಬಿಸಿಕೊಂಡಿರುತ್ತೆ. ಆದ್ರಿಂದ ನಾವೇನ್ ಮಾಡ್ತೇವೆ, ಈ ಮನಸ್ಸು ಅನ್ನುವಂತಹದ್ದು ಇಂಗ್ಲಿಷಲ್ಲಿ ಹೇಳ್ತಾರೆ, ಈ ಮನಸ್ಸಿಗೆ ಯಾವಾಗಲೂ ಮೀನಿಂಗ್ ಮೇಕಿಂಗ್ ಮಷಿನ್ ಅಂತ ಹೇಳ್ತಾರೆ. ಈ ಮನಸ್ಸು ಅಂದ್ರೆ ಏನು? ಮೈಂಡ್. ಈ ಮೈಂಡ್ ಅನ್ನ ಇಂಗ್ಲಿಷಲ್ಲಿ ಹೇಳ್ತಾರೆ ಮೀನಿಂಗ್ ಮೇಕಿಂಗ್ ಮಷಿನ್ ಅಂತ. ಹಾಗಂದ್ರೆ ಏನು? ಈ ಮನಸ್ಸು ಅನ್ನುವಂತಹದ್ದು, ಹರೇ ಕೃಷ್ಣ, ಹರೇ ಕೃಷ್ಣ, ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಮಾತಾಜಿ ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಗುರುಜಿ. ಯಾಕೆ ಮತ್ತೆ ನೀವು ಸ್ಪಂದಿಸಬೇಕು. ನಾನು ಈಗ ಮನಸ್ಸನ್ನ ಇಂಗ್ಲಿಷಲ್ಲಿ ಮೀನಿಂಗ್ ಮೇಕಿಂಗ್ ಮಷಿನ್ ಅಂತ ಅಂತಾರೆ. ಅದಕ್ಕೆ ಏನಂತೀರಾ ನೀವು ಕನ್ನಡದಲ್ಲಿ? ಮನಸ್ಸಿನ ಯಂತ್ರ. ಯಂತ್ರ. ಹೌದು. ಏನ್ ಮಾಡತ್ತೆ ಆ ಯಂತ್ರ? ಎಲ್ಲದಕ್ಕೂ ಅರ್ಥ ಯೋಚನೆಗಳು. ಹುಡುಕುತ್ತೆ. ಎಲ್ಲದಕ್ಕೂ ಅರ್ಥ ಹುಡುಕತ್ತೆ ಅಲ್ವಾ? ಈ ಮನಸ್ಸು ಅನ್ನುವಂತಹದ್ದು ಪ್ರತಿಯೊಂದಕ್ಕೂ ಅರ್ಥ ಹುಡುಕತ್ತೆ. ಇದೊಂದು ಅರ್ಥ ಕ್ರಿಯೇಟ್ ಮಾಡ್ತಾ ಇರತ್ತೆ ತನ್ನದೇ ಆದ ರೀತಿಯಲ್ಲಿ. ಎಲ್ಲದಕ್ಕೂ ಒಂದು ಅರ್ಥವನ್ನ ಕ್ರಿಯೇಟ್ ಮಾಡತ್ತೆ, ಅರ್ಥವನ್ನ ತಯಾರು ಮಾಡತ್ತೆ. ಅದರಿಂದ ಅದಕ್ಕೆ ಮೀನಿಂಗ್ ಮೇಕಿಂಗ್. ಅದರಿಂದ ಈ ಮನಸ್ಸು ಅನ್ನುವಂಥದ್ದನ್ನ ನಾವು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಈ ಮನಸ್ಸಿನ ಸಹಾಯದಿಂದಲೇ ತನ್ನನ್ನ ತಾನು ಉದ್ಧಾರ ಮಾಡಿಕೊಳ್ಬೇಕು ಅನ್ನೋದನ್ನ ಭಗವಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರಿಂದ ಈ ಮನಸ್ಸನ್ನ ನಾವು ನಿಗ್ರಹಿಸಬೇಕಾದ ಅವಶ್ಯಕತೆ ಇದೆ ಇಲ್ಲಿ ಭಗವಂತ ಹೇಳ್ತಾ ಇರೋದ್ರೆ. ಯಾಕೆಂದ್ರೆ ಅದರಿಂದಲೇ ನಾವು ಉದ್ಧಾರ ಆಗುವಂತಹದ್ದು. ನಾವು ನಮ್ಮನ್ನ ಹೀನೈಸ್ಕೊಳ್ಬಾರ್ದು. ಆ ಮನಸ್ಸು ಏನೋ ಹೇಳತ್ತೆ, ಇಂದ್ರಿಯ ತೃಪ್ತಿಯ ಬಯಕೆಯಿಂದ ನಾವು ಬರೀ ಇಂದ್ರಿಯ ತೃಪ್ತಿಯ ಕುರಿತಾಗಿ ನಾವು ಯಾವಾಗಲೂ ಆಲೋಚನೆ ಮಾಡ್ತಾ, ಇಂದ್ರಿಯ ತೃಪ್ತಿಯೇ ನಮ್ಮ ನಿಜವಾದ ಉದ್ದೇಶ. ನಾವು ಈ ಮನುಷ್ಯನಾಗಿ ಹುಟ್ಟಿ ಭೂಮಿಯ ಮೇಲೆ ಎಕ್ಸಿಸ್ಟೆನ್ಸ್ ಇರುವುದು ಅದಕ್ಕೋಸ್ಕರನೇ ಇದೆ ಅಂತ ನಾವು ಅದನ್ನ ತಿಳ್ಕೊಳ್ಬಾರ್ದು. ಅದರಿಂದ ಈ ಮನಸ್ಸು ಹೇಗಿರುತ್ತೋ ಅದರ ಮೇಲೆ, ಅದು ಮನಸ್ಸು ನಮ್ಮ ಬಂಧು ಯಾವಾಗ ಆಗತ್ತೆ? ಈ ಮನಸ್ಸು ನಮ್ಮ ಬಂಧು ಅಥವಾ ಮನಸ್ಸೇ ನಮ್ಮ ಶತ್ರು ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಅದರಿಂದ ಈ ಮನಸ್ಸು ನಮ್ಮ ಬಂಧು ಯಾವಾಗ ಆಗತ್ತೆ? ಹರೇ ಕೃಷ್ಣ. ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಾಗ, ನಾವು ಮನಸ್ಸನ್ನ ನಿಗ್ರಹಿಸಿದಾಗ, ಹತೋಟಿಯಲ್ಲಿ ಇಟ್ಕೊಂಡಾಗ ಅದು ನಮ್ಮ ಶತ್ರು ಆಗತ್ತೆ. ಈ ಮನಸ್ಸಿಗೆ ಹಿಂದೆ ಹೇಳಿದಾಗೇನೆ, ಇಲ್ಲಾಂದ್ರೆ ಹಲವಾರು ಶಾಖೆಗಳಿದ್ದೇವೆ, ಶಾಖೆಗಳು ಬಂದ್ಬಿಡತ್ತೆ. ಊಹಾಪೋಹಗಳಿಂದ, ನಾವು ಊಹಾತ್ಮಕ ಚಿಂತನೆಗಳಿಂದ ಏನಾಗತ್ತೆ, ಈ ಮನಸ್ಸು ಅನ್ನುವಂಥದ್ದು ಹಲವಾರು ಶಾಖೆಗಳನ್ನ ಹೊಂದ್ಬಿಡತ್ತೆ. ಇಲ್ಲ ಹಲವಾರು ರೀತಿಯಲ್ಲಿ ಅರ್ಥಗಳನ್ನ ಕಲ್ಪಿಸ್ಕೊಳ್ತಾ ಅಲ್ವಾ, ಆ ರೀತಿಯಾಗಿ. ಅದರಿಂದ ಈ ಮನಸ್ಸು ಅದು ಯಾವಾಗ ನಾವು ಊಹಾತ್ಮಕ ಚಿಂತನೆಯಲ್ಲಿ ಇರ್ತೇವೋ ಆಗ ಅದು ನಮ್ಮ ಶತ್ರು ಆಗತ್ತೆ. ಆದ್ರೆ ಈ ಮನಸ್ಸನ್ನು ನಾವು ನಿಗ್ರಹಿಸಿದಾಗ ಅದು ನಮ್ಮ ಬಂಧು ಆಗತ್ತೆ. ನೋಡೋಣ ಹೇಗೆ ಇದನ್ನ ಮಾಡುವುದು ಅನ್ನುವಂಥದ್ದು. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ಆದ್ರಿಂದ ಮನಸ್ಸನ್ನ ನಿಗ್ರಹಿಸಬೇಕು, ಮನಸ್ಸನ್ನ ನಾವು ಗೆಲ್ಲಬೇಕು. ಆದ್ರಿಂದ ಈ ಮನಸ್ಸನ್ನ ನಾವು ಗೆದ್ರೆ ಮಾತ್ರ ಅದು ನಮ್ಮ ಬಂಧುವಾಗತ್ತೆ, ಇಲ್ಲಾಂದ್ರೆ ಅದು ನಮ್ಮ ಶತ್ರುವಾಗತ್ತೆ. ಹೇಗೆ ನಾವು ಮನಸ್ಸನ್ನ ಗೆಲ್ಲುವುದು ಹಾಗಿದ್ರೆ ನೋಡೋಣ. ಈಗ ನಮ್ಮ ಇಂದ್ರಿಯಗಳು 5 ಇಂದ್ರಿಯಗಳಿದಾವೆ ಅಲ್ವಾ? ಹೇಗೆ ನಮ್ಮ ಬುದ್ಧಿ ಇದೆ ನಮ್ಮಲ್ಲಿ. ನಿಮಗೆ ಒಂದು ಸೈನ್ಸ್ ಪ್ರಕಾರ ಹೇಳಂಗಿದ್ರೆ, ಒಂದು ನಮ್ಮಲ್ಲಿ
ಒಂದು ಇಂಟೆಲಿಜೆನ್ಸ್. ಈಗ ಕೆಲವೊಂದು ಕಂಪ್ನಿಗೆ ನಾವು ಎಂಟ್ರಿ ಕೊಡ್ಲಿಕ್ಕೆ ಹೋದಾಗ IQ, ನಮ್ಮ ಇಂಟೆಲಿಜೆಂಟ್ ಕೋಶೆಂಟ್ ಅಥವಾ ನಮ್ಮ ಬುದ್ಧಿಮತ್ತೆ ಎಷ್ಟಿದೆ ಅಂತ ಮೆಜರ್ ಮಾಡ್ತಾರೆ. IQ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಕೆಲವೊಂದು ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ನಾವು ಅದನ್ನು ನೋಡ್ತೀವಿ. ಚಿಕ್ಕ ಚಿಕ್ಕ ಮಗು ಕೆಲವು ಹುಟ್ಟುತ್ತಾ ಅಂದ್ರೆ ಸ್ವಲ್ಪ ಕಡಿಮೆ ವಯಸ್ಸಲ್ಲಿ ಎಂತೆಂತ ಇಂಟೆಲಿಜೆನ್ಸ್ ಅನ್ನ ಹೊಂದಿರತ್ತೆ ಅಂತ. ಯಾಕೆ ಅಂದ್ರೆ ಅದು ಆ ರೀತಿಯಾದಂತ ಇಂಟೆಲಿಜೆನ್ಸ್ ಬರೀ ಈಗಷ್ಟೇ ಬರುವುದಲ್ಲ, ಅದು ಹಿಂದಿನ ಜನ್ಮದಿಂದ ಕೆಲವು ಸೂಕ್ಷ್ಮ ಶರೀರದೊಂದಿಗೆ ನಮ್ಮ ಜೊತೆ ಬರುತ್ತೆ. ಅದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಆದ್ರೆ ಈ ಇಮೋಷನಲ್ ಅದರ ಜೊತೆಗೆ ನಾವು ಭಾವನಾತ್ಮಕವಾಗಿಯೂ ಸಹಿತ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಅನ್ನುವಂಥದ್ದು. ಆಮೇಲೆ ಸೈನ್ಸ್ ಸ್ಟಡಿ ಮಾಡ್ತಾ ಮನುಷ್ಯ ಬರೀ ಇಂಟೆಲಿಜೆಂಟ್ ಇದ್ರೆ ಸಾಕಾಗಲ್ಲ, ಅವನು ತನ್ನ ಭಾವನೆಯನ್ನ ಸಹಿತ ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದ್ರಿಂದ ಈಗ ನೀವು ನೋಡಬಹುದು, ಕೆಲವೊಂದು ಕಂಪನಿಯಲ್ಲಿ ಲೀಡರ್ಶಿಪ್ ರೋಲ್ಸ್ ಇರುತ್ತೆ. ಅವರು ಬರೀ ಬುದ್ಧಿ ಒಂದು ಜಾಸ್ತಿ ಇದ್ರೆ ಅವರು ಆ ರೋಲ್ಗೆ ಹೋಗಕ್ ಆಗಲ್ಲ. ಅಲ್ಲಿ ಹೋಗಿ ಅವರು ಭಾವನಾತ್ಮಕವಾಗಿಯೂ ಸಹಿತ ಅವರು ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ, ತಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಲ್ವಾ. ಅವರಿಗೆ ತುಂಬಾ ಬುದ್ಧಿ ಇದ್ದು ಭಾವನೆಗಳನ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂದ್ರೆ ಅವರು ಆ ಪೊಸಿಷನ್ ಅಲ್ಲಿ ಅವರು ಸಕ್ಸಸ್ಫುಲ್ ಆಗೋದಿಲ್ಲ. ಆದ್ರಿಂದ ಭಾವನಾತ್ಮಕ ಅಂಶ ಬೇಕು ಅನ್ನೋದನ್ನ ಸೈನ್ಸ್ ಡಿಸ್ಕವರಿ ಮಾಡುತ್ತೆ. ಆಮೇಲೆ ಸ್ವಲ್ಪ ದಿನದ ನಂತರ ಗೊತ್ತಾಯ್ತು, ಬರೀ ಇದು ಎರಡಿದ್ರೆ ಸಾಕಾಗಲ್ಲ, ಒಬ್ಬನಿಗೆ ಸ್ಪಿರಿಚುವಲ್ ಆಗಿಯೂ ಸಹಿತ ಅವನು, ಆಧ್ಯಾತ್ಮಿಕವಾಗಿಯೂ ಸಹಿತ ಅವನು ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಈ ಆಧ್ಯಾತ್ಮಿಕ ಅಂಶನೂ ಬೇಕು ಅನ್ನುವಂತ. ಆದ್ರೆ ನಮಗೆ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಯಾರು ಆಧ್ಯಾತ್ಮಿಕವಾಗಿ ನಮಗೆ ಯಾರು ಏನನ್ನು ತಿಳಿಸ್ಕೊಡೋದಿಲ್ಲ. ಆಧ್ಯಾತ್ಮಿಕವಾಗಿ ನಾವು ಕಲಿಬೇಕಂದ್ರೆ ಇಸ್ಕಾನ್ ಅಂತ ಸಂಸ್ಥೆಯ ಹತ್ರ ಹೋಗ್ಬೇಕು. ನಾವು ಆಧ್ಯಾತ್ಮ ಅಂದ್ರೆ ಏನು, ಹೇಗೆ ನಾವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ಬೇಕು ಅನ್ನುವಂಥದ್ದು. ಸೊ ಅಂದ್ರೆ ಈ ಮೂರು ಯಾರಲ್ಲಿ ಇರುತ್ತೋ ಅಂಥವನು ಖಂಡಿತವಾಗಿಯೂ ಸಕ್ಸಸ್ಫುಲ್ ಆಗ್ತಾನೆ ಅನ್ನುವಂಥದ್ದು. ಸೊ ಈಗ ಮನಸ್ಸು ಅನ್ನುವಂಥದ್ದು ಈ 5 ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಒಂದು, ಈಗ ನಾವು ಈ ಮನಸ್ಸು ಕಂಟ್ರೋಲ್ ಇದ್ದಾಗ ಈ 5 ಇಂದ್ರಿಯಗಳು ಮನಸ್ಸನ್ನ ಕೇಳ್ತವೆ. ಇಲ್ಲ ಅಂದ್ರೆ ಮನಸ್ಸು ಕಂಟ್ರೋಲ್ ಇಲ್ಲ ಅಂದ್ರೆ ಈ 5 ಇಂದ್ರಿಯಗಳು ತಮ್ಮ ತಮ್ಮ ಡೈರೆಕ್ಷನ್ ಅಲ್ಲಿ ಹೋಗ್ತಾನೆ ಇರ್ತವೆ. ಅದರಿಂದ ಮನಸ್ಸು ಏನಾಗುತ್ತೆ ಅದರಿಂದ ಅದರ ಹಿಂದ್ಗಡೆ ಬರುವಂತಹ ಆತ್ಮ ಅನ್ನುವಂಥದ್ದು ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದು ಏನ್ ಮಾಡ್ತಾ ಇದ್ದೇನೆ ಅನ್ನೋದು ಬಿಟ್ಟು ಅನ್ಕಂಟ್ರೋಲ್ಡ್ ಮೈಂಡ್ ಇಂದ, ಅನ್ಕಂಟ್ರೋಲ್ಡ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ನಾವು ಮೈಂಡ್ ಅನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಬರುತ್ತೆ. ಒಂದು ಬ್ರಾಹ್ಮಣ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡೋಣ ಈ ಶ್ಲೋಕದಲ್ಲಿ. ದ್ವಿಜೌವಾಚ ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕರ್ಮ ಕಾಲಾ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇ ದದ್ಯತ್. ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಬ್ರಾಹ್ಮಣ, ನಾ ಯಂ ಜನೇ ಮೇ ಸುಖ ದುಃಖ ಹೇತು, ನನ್ನ ಸುಖ ದುಃಖಗಳಿಗೆ ಯಾವುದೇ ನನ್ನ ಹತ್ತಿರ ನಮ್ಮ ಇವರು ಜನರು ಅಥವಾ ನಮ್ಮ ಸಂಬಂಧಿಕರು ಯಾರು ಕಾರಣರಲ್ಲ. ಅದಕ್ಕೆ ನಾ ದೇವತಾತ್ಮ ಗ್ರಹಕಾರ, ನನ್ನ ಯಾವುದೇ ಗ್ರಹಗತಿಗಳಾಗಲಿ ಯಾವುದೇ ದೇವತೆಗಳಾಗಲಿ ಅದಕ್ಕೆ ಕಾರಣರಲ್ಲ. ಹಾಗಾದ್ರೆ ಯಾರು? ಅವನು ಹೇಳ್ತಾ ಇದ್ದಾನೆ ಇದಕ್ಕೆ ಕಾರಣ ನನ್ನ ಬುದ್ಧಿ, ನನ್ನ ಮೈಂಡ್ ಅಂದ್ರೆ ನನ್ನ ಮನಸ್ಸು ಮಾತ್ರ ಇದಕ್ಕೆ ಕಾರಣ. ಈ ಮನಸ್ಸೇ ಸಂಸಾರ ಚಕ್ರಂ ಪರಿವರ್ತಯೇತ. ಅಂದ್ರೆ ಇಲ್ಲಿ ಸುಖ ದುಃಖಗಳ ಈ ಒಂದು ಸೈಕಲ್ ಏನಿದೆ ಇದಕ್ಕೆ ಕಾರಣ ನನ್ನ ಮನಸ್ಸು ಮಾತ್ರ ಅನ್ನೋದನ್ನ ಹೇಳ್ತಾರೆ. ಆದ್ರಿಂದ ಈ ಮನಸ್ಸನ್ನ ನಾವು ಕಂಟ್ರೋಲ್ ಇಟ್ಕೋಬೇಕು. ಈಗ ನಾವು ಮನಸ್ಸನ್ನ ಕಂಟ್ರೋಲ್ ಇಟ್ಕೊಂಡಾಗ ಏನಾಗತ್ತೆ, ಅದು ನಾವು ಮನಸ್ಸು ನಮಗೆ ಅಂದ್ರೆ ನಾವು ಒಂದು ರೀತಿಯಾದಂತಹ ಡೈರೆಕ್ಷನ್ ಫಾಲೋ ಮಾಡುವಂತಹದ್ದು, ಮತ್ತೆ ನಮ್ಮ ಮನಸ್ಸು ಅನ್ನುವಂಥ ನಮ್ಮ ಗೆಳೆಯ ಆದಾಗ ಆ ರೀತಿಯಾಗಿ ನಾವು ಒಂದು ಸರಿಯಾದ ರಸ್ತೆ ದಾರಿಯಲ್ಲಿ ಹೋಗುವಂತಹದ್ದು, ಮತ್ತೆ ತುಂಬಾ ಮುಂದೆ ಹೋಗ್ತೇವೆ ನಾವು, ಮತ್ತೆ ಆರೋಗ್ಯಕರವಾಗಿಯೂ ನಾವು ಚೆನ್ನಾಗಿಯೇ ಇರ್ತೇವೆ, ಯಾವುದೇ ರೀತಿಯಾದ ಇಂದ್ರಿಯ ತೃಪ್ತಿಯಿಂದ ದೂರ ಇರ್ತೇವೆ.
ಆದ್ರಿಂದ ಏನಾಗತ್ತೆ, ಇದರಿಂದ ನಮಗೆ ಒಂದು ರೀತಿಯಾದಂತಹ ಸ್ವಾತಂತ್ರ್ಯ ಮತ್ತೆ ನಮ್ಮನ್ನು ನಾವು ಮೇಲಕ್ಕೆ ಏರಿಸಿಕೊಳ್ಳುವಂತಹದ್ದು. ಅದೇ ನಮ್ಮ ಮನಸ್ಸು ಅನ್ನುವಂತಹದ್ದು ಶತ್ರು ಆದ್ರೆ ನಾವೇನ್ ಮಾಡ್ತೇವೆ, ತುಂಬಾ ಪಾಪಕೃತ್ಯಗಳನ್ನ ಮಾಡ್ತೇವೆ. ಕಾಮ, ಕ್ರೋಧ, ಮದ ಅಥವಾ ಮಾತ್ಸರ್ಯ ಅಂತ ಹೇಳ್ತೇವೆ, ಗ್ರೀಡ್. ಸೊ ಇದು ನಮ್ಮಲ್ಲಿ ಮನೆ ಮಾಡ್ಕೊಂಡಿರತ್ತೆ. ಆದ್ರಿಂದ ಇದು ಆ ರೀತಿ ಆಗೋದ್ರಿಂದ ಏನಾಗುತ್ತೆ, ನಾವು ತಾಮಸಿಕರಾಗ್ತೇವೆ. ತುಂಬಾ ನಮ್ಮಲ್ಲಿಯೇ ನಾವು ಇರಿಟೇಷನ್ ಅನುಭವಿಸುವಂತಹದ್ದು, ಖಿನ್ನತೆಗೆ ಬರುವಂತಹದ್ದು, ಕ್ರೋಧ ಸೃಷ್ಟಿ ಮಾಡಿಕೊಳ್ಳುವಂತಹದ್ದು, ಅಥವಾ ನಮ್ಮ ದಾರಿ ನಾವು ತಪ್ಪಿಕೊಳ್ಳುವಂತಹದ್ದು. ಅದರಿಂದ ಹೆಚ್ಚು ಹೆಚ್ಚು ನಾವು ಇಂದ್ರಿಯ ತೃಪ್ತಿಯ ಕಡೆಗೆ ಹೋಗುವಂತಹದ್ದು. ಮತ್ತೆ ಇದರಿಂದ ಏನಾಗತ್ತೆ, ನಮ್ಮನ್ನ ನಾವು ಡಿಗ್ರೇಡ್ ಮಾಡಿಕೊಳ್ಳುವಂತಹದ್ದು, ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು, ಅಥವಾ ಈ ಐಹಿಕ ಬಂಧನದ ಈ ಸಂಸಾರ ಚಕ್ರದಲ್ಲಿ ನಮ್ಮನ್ನು ನಾವು ಕಗ್ಗಂಟಾಗಿಸಿಕೊಳ್ಳುವಂತಹದ್ದು. ಎಂಟ್ಯಾಂಗಲ್ಡ್ ಅಂದ್ರೆ ನಾವು ಆ ಬಿಡಿಸಲಾಗದ ಬಂಧನದಲ್ಲಿ ಸಿಲುಕಿ ಹಾಕಿಕೊಳ್ಳುವಂತಹದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಈಗ ನಾವು ಮುಂದೆ ಹೋಗೋಣ. ಈ ಮನಸ್ಸನ್ನ ನಿಗ್ರಹ ಮಾಡಲಿಕ್ಕೆ ಈ ಅಧ್ಯಾಯ ನಿಮಗೆ ತುಂಬಾ ಸಹಾಯ ಹೇಳತ್ತೆ. ಆದ್ರಿಂದ ಈಗ ನಾವು ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಿಮ್ಮ ಪ್ರಕಾರ ಯೋಗ ಅಂದ್ರೆ ಏನು? ಯಾರಾದ್ರೂ ಒಂದಿಬ್ರು ಕ್ವಿಕ್ ಆಗಿ ನೀವು ಹ್ಯಾಂಡ್ ರೇಸ್ ಮಾಡ್ಬೋದು, ಇಲ್ಲ ಶೇರ್ ಮಾಡ್ಬೋದು, ಅನ್ಮ್ಯೂಟ್ ಮಾಡಿ. ಯೋಗ ಅಂದ್ರೆ ಏನು ನಿಮ್ಮ ಪ್ರಕಾರ? ಮನಸ್ಸನ್ನು ಕೇಂದ್ರೀಕರಿಸಿ ದೇವರ ಒಂದು ಧ್ಯಾನವನ್ನ ಮಾಡೋದು ಅಂತ. ಯೋಗ ಅಂದ್ರೆ ಮನಸ್ಸನ್ನ ಕೇಂದ್ರೀಕರಿಸಿ ದೇವರ ಧ್ಯಾನವನ್ನ ಮಾಡುವಂತಹದ್ದು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ದೀರಾ. ಒಂದು ಸಾಧನೆ. ಸಾಧನೆ ಮಾಡುವಂತಹದ್ದಾ? ಸಾರಿ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಸೊ ಸಾಧನೆ ಮಾಡುವಂತಹದ್ದು ಆ ರೀತಿಯಾಗಿ ಮನಸ್ಸು ಮತ್ತೆ ಬುದ್ಧಿ ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ದೇಹ. ಸೊ ಇದೆಲ್ಲ ನಿಮ್ಗೆ ಏನನ್ಸುತ್ತೆ? ಇದೆಲ್ಲ ಯೋಗನ? ಇಲ್ಲಿ ನಾವು ನೋಡ್ತಾ ಇರುವಂತಹದ್ದೆಲ್ಲ ಯೋಗನ? ಏನನ್ಸತ್ತೆ ನಿಮ್ಗೆ? ಚಿತ್ರದಲ್ಲಿ ಏನು ಕಾಣಿಸ್ತಾ, ಇದೆಲ್ಲ ಯೋಗನ? ಶೀರ್ಷಾಸನ ಮಾಡ್ತಾ ಇದ್ದಾರೆ, ಆಸನ, ಆಸನಗಳು. ಶೀರ್ಷಾಸನ ಮಾಡ್ತಾ ಇದ್ದಾರೆ, ಇದೆಲ್ಲ ಯೋಗ. ಇದು ಯೋಗನ? ಹಠ ಯೋಗ ಅಂತ ಕೇಳಿದೀನಿ, ಅದಿರ್ಬೋದು. ಇರಬಹುದು. ಇದು ಯೋಗನ ಅಂತ. ಓಕೆ, ಇದು ಯೋಗನ? ಇದು ಯೋಗನ? ಇದು ಯೋಗ ಆಗಿರ್ಬೋದು. ಇರಬಹುದು ಅಲ್ವಾ? ಓಕೆ, ನೋಡೋಣ. ಇದು ಯೋಗನ? ಇದು ಯೋಗ ಅಲ್ಲ. ಯೋಗ ಅಲ್ವಾ? ಇದು ಭೋಗ ಅಲ್ವಾ? ಹೌದು. ಹರೇ ಕೃಷ್ಣ, ಧನ್ಯವಾದಗಳು. ಇದು ಯೋಗನ? ಅಲ್ಲ ಗುರುಜಿ. ಇದು ಅಲ್ವಾ? ಇದಲ್ಲ. ಓಕೆ, ಧನ್ಯವಾದಗಳು. ಇದು ಶೇರ್ ಯೋಗ, ಆಫೀಸ್ ಯೋಗ, ಯೋಗ. ಇದು ಯೋಗನ? ಯೋಗ ಹೌದು. ವಿದ್ಯೆ, ಇದು ಒಂದು ವಿದ್ಯೆ ಅಂತ ವಿದ್ಯೆ ಅಂತ ಅನ್ಸುತ್ತಾ? ಓಕೆ, ನೋಡೋಣ. ಈಗ ವಿದೇಶವರು ಈ ಮ್ಯಾಗಝಿನ್ಗಳೆಲ್ಲ ನೀವು ನೋಡ್ತೀರಾ? ಪ್ರೆಗ್ನೆನ್ಸಿಯಲ್ಲಿ ಮಾಡುವಂತ ಯೋಗ ಅಥವಾ ಚೇರ್ ಯೋಗ, ಹೀಗೆ ಹಲವಾರು ಮ್ಯಾಗಝಿನ್ಗಳು ಈ ತರ ಯೋಗದ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಮಾರಾಟ ಮಾಡ್ತಾರೆ, ದುಡ್ಡು ಮಾಡ್ಕೊಳ್ತಾರೆ ಅಲ್ವಾ? ಸೊ ನೋಡೋಣ, ಯೋಗದ ಬಗ್ಗೆ ಹೀಗೆ ಹಲವಾರು ಇನ್ಫಾರ್ಮೇಶನ್ ನಮ್ಮನ್ನ ಮಿಸ್ಗೈಡ್ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಕೋಬಹುದು. ಡೆಸ್ಕ್ಟಾಪ್ ಯೋಗ ಅಂತೆ, ಯಾರೋ ಬ್ಯಾಕ್ ಕೇರ್ ಯೋಗ ಅಂತೆ, ಇದೇನೋ ಆಫೀಸ್ ಯೋಗ ಅಂತೆ, ತಲೆ ಕೆಳಗೆ ನಿಂತ್ಕೊಳ್ಳೋದು ಆಫೀಸಲ್ಲಿ ಅಲ್ವಾ? ಈಗೇನೋ ಏನೋ ಆ ರೀತಿಯಾಗಿ ಹಲವಾರು ಯೋಗಗಳು, ವೇಟ್ ಲಾಸ್ ಯೋಗ ಅಂತೆ. ಸೊ ನಿಜವಾದ ಯೋಗ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಷ್ಟಾಂಗ ಯೋಗ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ? ಅಷ್ಟಾಂಗ ಯೋಗದಲ್ಲಿ 8 ನಿಯಮಗಳಿದೆ. ಅಷ್ಟಾಂಗ ಯೋಗ ಅಂದ್ರೆ ಅಷ್ಟ ಅಂಗ ಯೋಗ, ನೀವು ಹೇಳ್ದಂಗೆನೆ 8 ರೀತಿಯಾದಂತಹ ಒಂದು ಯೋಗ ಪದ್ಧತಿ. ಓಕೆ, 8 ವಿಧದಲ್ಲಿ ಮಾಡುವಂತಹದ್ದು ಅಷ್ಟಾಂಗ ಯೋಗ. ಈ ಪೂರ್ತಿಯಾಗಿ ಯೋಗಗಳನ್ನ ಮಾಡಿದ್ರೆ ಅದು ಒಂದು ಪೂರ್ತಿಯಾದ ಯೋಗ ಅಂತ ಕರೆಸ್ಕೊಳ್ಳುವಂತಹದ್ದು. ಇದರಲ್ಲಿಯೇ ಬರುವಂತ, ಇದರ ಬಗ್ಗೆ ನಾವು
ತಿಳ್ಕೊಳ್ಳೋಣ ಹಾಗಿದ್ರೆ ಮುಂದೆ ಹೋಗಿ. ಸೊ ಅಷ್ಟಾಂಗ ಯೋಗದಲ್ಲಿ ಹಾಗೆ ಹೇಳಿದಾಗೆ 8 ರೀತಿಯಾದಂತಹ ವಿಧಗಳು. ಅದನ್ನ ಪ್ರತಿಯೊಂದನ್ನು ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥದ್ದು ಕೊನೆಯ ಹಂತ. ಸೊ ಯಮ ಅಂದ್ರೆ ಏನು ಅನ್ನೋದನ್ನು ನಾವು ನೋಡೋಣ. ಯಮ ಅಂದ್ರೆ ನಾವು ಬಾಹಿಕವಾಗಿ ನಮ್ಮನ್ನು ನಾವು ಶುಚಿಯಾಗಿ ಇಟ್ಕೊಳ್ಳುವಂತಹದ್ದು. ಮತ್ತೆ ನಿಯಮ ಅನ್ನುವಂಥದ್ದು ನಮ್ಮನ್ನ ನಾವು ಆಂತರಿಕವಾಗಿ ಒಂದು ರೀತಿಯಾದ ಶಿಸ್ತುಬದ್ಧತೆಯನ್ನು ತರುವಂಥದ್ದು. ನಾವು ಮಲಗುವಂತ ಇರ್ಬೋದು, ನಿದ್ರೆ ಅಥವಾ ಆಹಾರ ಸೇವನೆ ಇರ್ಬೋದು, ಹಲವಾರು ರೀತಿಯಲ್ಲಿ ನಮ್ಮನ್ನು ನಾವು ಒಂದು ರೀತಿಯಾದ ಒಂದು ಶಿಸ್ತು ಕ್ರಮದಲ್ಲಿ ತರುವಂತಹದ್ದು. ಆಸನ ಅಂದ್ರೆ ಒಂದು ಭಂಗಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಂತಹದ್ದು. ಮೆಡಿಟೇಷನ್ ಪೋಸ್ಚರ್ಸ್ ಅಂತ ನಾವು ಹೇಳ್ತೀವಲ್ಲ, ಹೇಗೆ ಪದ್ಮಾಸನ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ಈಗ ಹೇಗೆ ಆಸನದಲ್ಲಿ ಕುಳಿತುಕೊಳ್ಬೇಕು ಧ್ಯಾನ ಮಾಡೋದಕ್ಕೆ ಮುಂದೆ ಭಗವಂತ ಈ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ. ಆಮೇಲೆ ಪ್ರಾಣಾಯಾಮ ಗೊತ್ತು ನಿಮಗೆ. ಪ್ರಾಣಾಯಾಮ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೇವೆ? ಉಸಿರಾಟವನ್ನ ಬಿಡುವುದು, ಉಸಿರಾಟವನ್ನ ತೆಗೆದುಕೊಳ್ಳುವುದು. ಅದು ಒಂದು ರೀತಿಯ ಕ್ರಮಬದ್ಧವಾಗಿ ನಾವು ಮಾಡುವುದರಿಂದ ಅದು ಪ್ರಾಣಾಯಾಮ ಅಂತ ಕರೆಸಿಕೊಳ್ಳುತ್ತೆ. ಅಂದ್ರೆ ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಪ್ರತ್ಯಾಹಾರ ಇಲ್ಲಿ ಏನಾಗತ್ತೆ ಅಂದ್ರೆ ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ನಮ್ಮ ಈ ಸೆನ್ಸ್ ಅದ್ರ ಬಗ್ಗೆ ನಾವು ಏನು ಪರಿವೇ ಇರದೇ ಇರುವಂತಹದ್ದು. ವಿಡ್ರಾವಲ್ ಆಫ್ ಸೆನ್ಸಸ್. ನಮಗೆ ಹೊರಗಿನ ಪ್ರಪಂಚದ ಜ್ಞಾನ ಈ ಕಿವಿಯಿಂದ ಹೊರಗಿನ ಸೌಂಡ್ ಕೇಳ್ತಾ ಇರುವಂತಹದ್ದು, ಅಥವಾ ಈ ನಾಸಿಕ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆನೂ ಆಲ್ಮೋಸ್ಟ್ ಅಂದ್ರೆ ಮಾಡ್ತಾ ಇರತ್ತೆ, ಆದ್ರೆ ಗೊತ್ತಾಗಲ್ಲ. ಈಗ ವಿಡ್ರಾವಲ್ ಆಫ್ ಸೆನ್ಸಸ್ ಅಂತ ನಾವು ಕರೆಯುವಂತಹದ್ದು. ಇಲ್ಲಿ ಈ ಇಂದ್ರಿಯಗಳನ್ನ ನಾವು ಕ್ರಮೇಣ ಹಿಂತೆಗೆದುಕೊಳ್ಳುವಂತಹದ್ದು. ಆಮೇಲೆ ಧಾರಣದಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ನೇರವಾಗಿ ಒಂದು ಒಂದು ಇದ್ರ ಮೇಲೆ ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುವಂತಹದ್ದು, ಭಗವಂತನ ಕುರಿತಾಗಿ ಧ್ಯಾನ ಮಾಡುವಂತಹದ್ದು. ಅದು ಧಾರಣದಲ್ಲಿ ಮಾಡುವಂತ ಧಾರಣವನ್ನ ಮಾಡ್ಕೊಂಡಾದ್ಮೇಲೆ ಆ ರೀತಿಯಾಗಿ ನಾವು ಧ್ಯಾನದ ಸ್ಥಿತಿಯಲ್ಲಿ ಇರ್ತೇವೆ. ಪೂರ್ತಿಯಾಗಿ ಏನಿಲ್ಲ ಅಲ್ಲಿ, ಈ ಇಂದ್ರಿಯಗಳೆಲ್ಲ ಅದ್ರ ಪಾಡಿಗೆ ಅದು ನೋಡ್ಲಿಕ್ಕೆ ಮಾತ್ರ ಇದೆ, ಯಾವುದೇ ಕೆಲಸ ಇಲ್ಲ, ಧ್ಯಾನ ಇದೆ, ಭಗವಂತ ಇದ್ದಾನೆ. ಆ ರೀತಿಯಾಗಿ ಈ ಆತ್ಮ ಅನ್ನುವಂಥದ್ದು ಭಗವಂತನ ಜೊತೆಗೆ ನೇರ ಸಂಪರ್ಕವನ್ನ ಪಡೆದು ಆಮೇಲೆ ಅದು ಆ ರೀತಿಯಾಗಿ ಮಾಡಿಕೊಂಡು ಸೀದಾ ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿಯಲ್ಲಿ ಬೇರೆ ಏನಿಲ್ಲ, ಆತ್ಮ, ಪರಮಾತ್ಮ, ಭಗವಂತ. ಆ ರೀತಿಯಾಗಿ ಅದು ಸಮಾಧಿ ಸ್ಥಿತಿ. ಅಲ್ಲಿ ನಾವು ನಿರಾಕಾರ ಬ್ರಹ್ಮನ ಹಂತವನ್ನ ತಲುಪ್ತೇವೆ. ಭಗವಂತನ ಜೊತೆಗೆ ಆತ್ಮ ಪರಮಾತ್ಮನ ಅಥವಾ ಈ ಬ್ರಹ್ಮನ್ ಹಂತ ಇದೆಯಲ್ಲ, ಅಲ್ಲಿ ಹೋಗುವಂತಹದ್ದು. ಸೊ ಬ್ರಹ್ಮನ್ ಹಂತದ ಮುಂದೆ ಇದೆ ಭಗವಂತನ ಸಾಕ್ಷಾತ್ ರೂಪವನ್ನ ನಾವು ನೋಡುವಂತಹದ್ದು. ಅದರ ಬಗ್ಗೆ ಭಕ್ತಿ ಯೋಗದಲ್ಲಿ ಮುಂದೆ ಅರ್ಥ ಆಗುತ್ತೆ. ಆದ್ರಿಂದ ಈಗ ಒಂದೊಂದನ್ನೇ ನೋಡೋಣ. ಏನ್ ಹೇಳ್ತಾರೆ, ನಾನು ಸ್ವಲ್ಪ ಇಂಗ್ಲಿಷಲ್ಲಿ ಹುಟ್ಟಿದ್ದೇನೆ, ಆದ್ರೆ ಕನ್ನಡದಲ್ಲಿ ಇದೆ, ಇಲ್ಲಿ ಹೇಳ್ತಾರೆ. ಯಮ ಅಂದ್ರೆ ಏನು? ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ಅವನು ಹೀಗೆ ಈ ತರ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೋಗ್ಲಿಕ್ಕೆ ಡಿಸೈಡ್ ಮಾಡಿದವನು ಅವನೇನ್ ಮಾಡ್ಬೇಕು? ಏಕಾಂತ ಸ್ಥಳದಲ್ಲಿ ಇರ್ಬೇಕು, ಯಾರು ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಇರಬೇಕು, ಒಬ್ಬನೇ ವಾಸ ಮಾಡಬೇಕು ಮತ್ತು ಎಚ್ಚರಿಕೆಯಿಂದ ತನ್ನ ಮನಸ್ಸನ್ನು ಅವನು ನಿಯಂತ್ರಿಸಬೇಕು. ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು ಎಲ್ಲ ಇಂದ್ರಿಯ ತೃಪ್ತಿಯನ್ನ, ಮತ್ತೆ ಮನಸ್ಸು ವಿಚಲಿತಗೊಳ್ಳದೆ ಇರುವಂತೆ ಕಂಟ್ರೋಲ್ ಮಾಡೋದನ್ನ ಪ್ರಯತ್ನ ಮಾಡ್ತಾ ಇರಬೇಕು. ನಿಯಮ ಇದು ನೆಕ್ಸ್ಟ್ ಹಂತ. ಇಲ್ಲಿ ಅವನು ನಿದ್ರೆ ಮಾಡೋದು, ತಿನ್ನೋದು, ಮಲಗೋದು ಎಲ್ಲವನ್ನ ಮನೋರಂಜನೆಯ ಅಭ್ಯಾಸಗಳಲ್ಲಿಯೂ ಸಹಿತ ಯಾವುದೇ ಎಂಟರ್ಟೈನ್ಮೆಂಟ್ ಇದೆ ಅದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಅವನು ಎಲ್ಲ ಮಿತವಾಗಿರುವಂತಹದ್ದು. ಆಮೇಲೆ ಹಾಗೆ ಮಾಡ್ತಾ ಅವನು ಒಂದು ರೀತಿಯಾಗಿ ಧ್ಯಾನಾಸಕ್ತನಾಗುವಂತಹದ್ದು. ಆಸನ, ಈ ಆಸನ ಧ್ಯಾನಕ್ಕೆ ಕೂತ್ಕೊಳ್ಳುವಂತಹ ಜಾಗ ಹೇಗಿರ್ಬೇಕು? ಅದು ಅವನು ದರ್ಬೆಯನ್ನ, ಕುಶಗ್ರಾಸ ಅಂತ ಕರಿತೇವೆ ನಾವು, ಅದನ್ನ ಹಾಸ್ಕೊಂಡು ಅದರ ಮೇಲೆ ಜಿಂಕೆ ಚರ್ಮವನ್ನ ಹಾಕೊಳ್ತಾರೆ. ಯಾಕೆ ಜಿಂಕೆ ಚರ್ಮವನ್ನ ಹಾಕೊಳ್ತಾರೆ ಹೇಳಿ? ಈಗ ದರ್ಬೆ, ಈ ಕುಶಗ್ರಾಸ ದರ್ಬೆ ನಾವೇನು ಹಾಕೊಳ್ತೀವಿ ಪವಿತ್ರವಾದಂತೆ ದರ್ಬೆ, ಮತ್ತೆ ಅಥವಾ ಎದ್ರ ಮೇಲೆ ಜಿಂಕೆ ಚರ್ಮ, ಯಾಕೆ ನಾವು ಅದನ್ನ ಹಾಕೊಳ್ಳುವಂತಹದ್ದು?
ಯಾಕೆಂದ್ರೆ ನಾ ಹೇಳಿ ಪ್ರಸಾದ್ ಹೇಳಿ ಹೇಳಿ ಗುರುಜಿ. ಮಾತಾಜಿ ಹೇಳಿ. ಹುಳ ಹುಪ್ಪಡಿಗಳು ಯಾವುದೇ ವಿಷಾದ ಜಂತುಗಳು ಸಮೀಪದಲ್ಲಿ ಬರದೆ ಹಾಗೆ ಬರೋದಿಲ್ಲ. ನೋಡಿಕೊಳ್ಳು. ಹೌದು, ಅದರ ವಾಸನೆಗೆ ಯಾವುದೂ ಹತ್ರ ಬರುವುದಿಲ್ಲ. ಅದರಿಂದ ಅಂತಹ ಚರ್ಮವನ್ನು ಹಾಕ್ಕೊಂಡು ಅವನು ಅತಿ ಎತ್ತರದಲ್ಲೂ ಅಲ್ಲ, ಅತಿ ಕೆಳಗೂ ಅಲ್ಲ, ಒಂದು ಹಂತದಲ್ಲಿ ಅವನು ಆ ಒಂದು ಆಸನವನ್ನ ರೆಡಿ ಮಾಡಿ ಆಸನದ ಮೇಲೆ ಕುಳಿತವನು ಧ್ಯಾನ ಮಾಡಬೇಕು. ಅವನು ಧ್ಯಾನ ಮಾಡುವಾಗ ಅವನ ಕುತ್ತಿಗೆ, ಮೂಗಿನ ತುದಿಯನ್ನ ನೋಡ್ಬೇಕು, ನೇರವಾಗಿರ್ಬೇಕು. ಅವನ ಶರೀರ ಅನ್ನುವಂಥದ್ದು ನೇರವಾಗಿರ್ಬೇಕು, ಕುತ್ತಿಗೆ ಅನ್ನುವಂಥದ್ದು ನೇರವಾಗಿರ್ಬೇಕು. ಮತ್ತೆ ತನ್ನ ಮೂಗಿನ ತುದಿಯನ್ನ ನೇರವನ್ನ ಅಥವಾ ಹುಬ್ಬುಗಳ ಮಧ್ಯೆ ಅವನು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ನೇರೈಕೆಯಲ್ಲಿ ಹಿಡಿದಿಟ್ಕೊಳ್ಬೇಕು ಅಥವಾ ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡಬೇಕು. ಹೀಗೆ ಶೋಭೆ ಇಲ್ಲದ ನಿಶ್ಶಬ್ದ ಮನಸ್ಸಿನಿಂದ, ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಭಗವಂತ ಹೇಳ್ತಾ ಇರುವಂತಹದ್ದು ಈ ರೀತಿಯಾಗಿ ಅವನು ಇಲ್ಲಿ ಭಗವಂತನ ಕುರಿತಾಗಿ ಧ್ಯಾನವನ್ನ ಮಾಡಬೇಕು. ಯಾವುದೇ ರೀತಿಯಾದಂತಹ ಲೈಂಗಿಕ ಆಸಕ್ತಿಯನ್ನು ಸಹಿತ ಅಲ್ಲಿಗೆ ಅವನು ಬಿಟ್ಟು ಬಿಡಬೇಕು. ಪ್ರಾಣಾಯಾಮ, ಹೊರಹೋಗುವ ಉಸಿರಾಟದ ಚಲನೆಯನ್ನ, ಇದು ನಿಮಗೆ ಗೊತ್ತಿದೆ ಹೇಗೆ, ಮತ್ತೆ ಒಳಬರುವ ಉಸಿರಾಟವನ್ನ ಹೊರಹೋಗುವುದನ್ನು ಹೀಗೆ ನಿಲ್ಲಿಸ್ತಾ ಆ ಉಸಿರಾಡಿಸೋದನ್ನ ಪ್ರಕ್ರಿಯೆಯನ್ನು ಸ್ವಲ್ಪ ನಿಲ್ಲಿಸೋದನ್ನ ಸಹಿತ ನಾವು ಪ್ರಯತ್ನ ಮಾಡಬೇಕು. ಅಂತಿಮವಾಗಿ ನಾವು ಒಂದು ರೀತಿಯಾದಂತಹ ಒಂದು ಟ್ರಾನ್ಸಿಷನ್ ಅಥವಾ ಈ ನಾವೇನು ಹೇಳ್ತೇವೆ ಈ ಒಂದು ಧ್ಯಾನಾಸಕ್ತ ರೀತಿಯಲ್ಲಿ ಇರುವಂತಹದ್ದು ಟ್ರಾನ್ಸ್ ಅಂತ ಒಂದು ಹಂತ. ಆಮೇಲೆ ಪ್ರತ್ಯಾಹಾರಕ್ಕೆ ಹೋಗುವಂತಹದ್ದು. ಪ್ರತ್ಯಾಹಾರದಲ್ಲಿ ಭೌತಿಕ ಅಸ್ತಿತ್ವದ ನಿಲುಗಡೆ. ಇಲ್ಲಿ ಅವನಿಗೆ ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಉಸಿರಾಟ, ಪ್ರಾಣಾಯಾಮ, ಭಗವಂತನಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸ್ತಾ ಅವನಿಗೆ ಏನಾಗುತ್ತೆ, ತಾನು ಎಲ್ಲಿದ್ದೇನೆ ಏನು ಅನ್ನೋದ್ರ ಬಗ್ಗೆ ಅರಿವೇ ಇರುವುದಿಲ್ಲ. ಭೌತಿಕ ಅಸ್ತಿತ್ವದ ನಿಲುಗಡೆ. ಅವನು ಭೌತಿಕ ಪ್ರಪಂಚದಲ್ಲಿ ಅಲ್ಲಿ ಅವನು ಕುಂತಿರ್ತಾನೆ, ಧ್ಯಾನ ಮಾಡ್ತಾ ಇರ್ತಾನೆ, ಆದ್ರೆ ಯಾವುದರ ಕಾಂಟ್ಯಾಕ್ಟ್ ಅಲ್ಲಿ ಇರುವುದಿಲ್ಲ. ಅಲ್ಲಿಗೆ ಅವನು ಡಿಸ್ಕನೆಕ್ಟ್ ಆಗುವಂಥದ್ದು. ಧಾರಣ, ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಇಲ್ಲಿ. ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ರಹಿತನಾಗಿ ಅತೀಂದ್ರಿಯದಲ್ಲಿ ನೆಲೆಸುತ್ತಾನೆ. ಇಲ್ಲಿ ಅವನು ಭಗವಂತನ ಕುರಿತಾಗಿ ತನ್ನ ಧ್ಯಾನವನ್ನ ಮಾಡ್ತಾ ಇರೋದ್ರಿಂದ ಈಗ ಅವನು ಓನ್ಲಿ ಅಂಡ್ ಓನ್ಲಿ ಭಗವಂತನನ್ನ ನೋಡುವಂತಹದ್ದಲ್ಲಿ ಈಗ ಅವನು ಯೋಗಿ ಆಗ್ತಾನೆ. ಅವನು ನಿಜವಾಗಿ ಯೋಗವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ನಿಜವಾದ ಯೋಗ ಅಂದ್ರೆ ಇದು. ಇಂತಹ ಒಂದು ಸ್ಥಿತಿಯಲ್ಲಿ ಅವನು ಯೋಗವನ್ನ ಪಡೆದಿದ್ದಾನೆ ಅಂತ ಹೇಳಲಾಗತ್ತೆ. ಧಾರಣ ಸ್ಥಿತಿಯಲ್ಲಿ ಬಂದಾಗ ಧ್ಯಾನ, ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಅಲುಗಾಡುವುದಿಲ್ಲ. ಆದ್ದರಿಂದ ಅತೀಂದ್ರಿಯವಾದ ಯಾರ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆಯೋ ಅವನು ಅತೀಂದ್ರಿಯ ಆತ್ಮದ ಧ್ಯಾನದಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತಾನೆ. ಈಗ ಅವನು ಪೂರ್ತಿಯಾಗಿ ಧ್ಯಾನ ಬಿಟ್ರೆ ಬೇರೆ ಏನಿಲ್ಲ. ಅಲ್ಲಿ ಭಗವಂತನ ಕುರಿತಾಗಿ ಅವನು ಭಗವಂತನನ್ನ ನೋಡ್ತಾನೆ ಬಿಟ್ರೆ ಬೇರೆ ಏನನ್ನೂ ನೋಡುವುದಿಲ್ಲ. ಅದರಲ್ಲಿ ಅವನು ಸ್ಥಿರವಾಗ್ತಾನೆ. ಈಗ ಯಾವುದರಿಂದಲೂ ಅವನು ಅವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಈ ಅಸ್ತಿತ್ವದಲ್ಲಿ ಇಲ್ಲ, ಅವನು ಐಹಿಕ ಪ್ರಪಂಚದ ಅಸ್ತಿತ್ವದಲ್ಲಿ ಇಲ್ಲ. ಅವನು ಈ ಐಹಿಕ ಪ್ರಪಂಚದ ಗುಣಗಳೇನಿದಾವೆ ಅದಕ್ಕೆ ಅವನು ಒಳಪಡುವುದಿಲ್ಲ. ಅವನು ಅದರಿಂದ ಬಿಡುಗಡೆಯನ್ನು ಹೊಂದಿರ್ತಾನೆ. ಅದರ ನಂತರ ಬರುವಂತಹದ್ದೇ ಸಮಾಧಿ ಸ್ಥಿತಿ. ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಎಂದೂ ಅಲಗಾಡುವುದಿಲ್ಲ. ಇದು ಭೌತಿಕ ಸಂಪರ್ಕದಿಂದ ಉಂಟಾಗುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವನು ಪೂರ್ತಿಯಾಗಿ ಭವಬಂಧನದಿಂದ ಬಿಡುಗಡೆಯಾಗಿ ಭಗವಂತನಲ್ಲಿ ತನ್ನನ್ನು ತಾನು ಇದು ಮಾಡುವಂತ ಕನೆಕ್ಟ್, ಅವನ ಜೊತೆಗೆ ಸಂಪರ್ಕದಲ್ಲಿ ಬರುವಂತಹದ್ದು. ಇದು ನಿಜವಾದ ಅಷ್ಟಾಂಗ ಯೋಗ. ಸರಿ, ನೀವ್ ಯಾರಾದ್ರೂ ಇಂತಹ ಯೋಗವನ್ನ ಮಾಡ್ಲಿಕ್ಕೆ ತಯಾರಿದ್ದೀರಾ? ಹರೇ ಕೃಷ್ಣ. ಗುರುಜಿ ಮಾಡ್ತೀರಾ? ನಾವು ಮಾಡ್ತೀವಿ ಗುರುಜಿ, ಆದ್ರೆ ಅದಕ್ಕೆ ಒಳ್ಳೆ ಗುರುಗಳು ಸಿಗಬೇಕು, ಅಷ್ಟೇ ನಮಗೆ ಬೇಕಾಗಿರೋದು ಸದ್ಯಕ್ಕೆ. ಸರಿ, ಅಷ್ಟಾಂಗ ಯೋಗ ಮಾಡ್ತೀರಾ? ನನಗೊಂದು ಪ್ರಶ್ನೆ ಇದೆ ಗುರುಜಿ. ಹೇಳಿ ಮಾತಾಜಿ. ಇವಾಗ ನಾವು ಸೋಷಿಯಲ್ ಲೈಫ್ ಅಲ್ಲಿ ಇದೀವಿ, ಫ್ಯಾಮಿಲಿ ಇದೆ, ಕೆಲ್ಸಕ್ಕೆ ಹೋಗ್ತೀವಿ, ಅಂತದ್ರಲ್ಲಿ ಇದೆಲ್ಲ ಹೆಂಗೆ ಅಳವಡಿಸ್ಕೊಳೋದು ಅಂತ. ಅಲ್ಲ, ಈಗ ನೀವು ಅಷ್ಟಾಂಗ ಯೋಗ ಮಾಡ್ತೀರಾ? ಅಷ್ಟಾಂಗ ಯೋಗದಲ್ಲಿ
ಮೊದಲನೇದೇ ಹೇಳ್ತಾನೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು, ಯಾರು ಇಲ್ದೇ ಇರೋ ಜಾಗಕ್ಕೆ. ನಾವು ಅದ್ ಹೆಂಗೆ ಸಾಧ್ಯ ಗುರುಜಿ? ಇರ್ಲಿ ಆಫೀಸ್ ಹೋಗ್ತೀವಿ, ಮನೇಲಿ ಸರಿ ಸರಿ ಅಲ್ಲ, ಅದಕ್ಕೆ ಹೇಳಿದ್ದು. ಈಗ ನೀವು ಇನ್ಫ್ಯಾಕ್ಟ್ ಹೇಳ್ತಾ ಇದ್ದೀರಾ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ಲ ತಾನೇ? ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಗುರುಜಿ. ಹೇಗ್ ಒಂದು ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಅಂದ್ರೆ ಈಗಿನ ಕಂಡೀಷನ್ ಅಂತೂ ಈ- ಖಂಡಿತವಾಗಿಯೂ ಈ- ಸಾಧ್ಯವಿಲ್ಲ. ಈಗಿನ ಸಂದರ್ಭಕ್ಕೆ ಸ್ವಲ್ಪ ಅನುಗುಣವಾಗಿ ನಾವು ಹೇಗ್ ಮಾಡೋದು ಅನ್ನೋದು ಅಷ್ಟೇ. ಅಷ್ಟಾಂಗ ಯೋಗ ಮಾಡ್ಬೇಕಂದ್ರೆ ನೀವು ಏನು ಮಾಡ್ಬೇಕು, ಹೇಗ್ ಮಾಡೋದಂದ್ರೆ ಬಿಟ್ಟು ಹೋಗ್ಬಿಡ್ಬೇಕು. ಎಲ್ಲ ಮನೆ ಮಠಗಳನ್ನ ಬಿಟ್ಟು ಹೋಗ್ಬಿಡ್ಬೇಕು. ಎಲ್ಲೋ ಹೋಗ್ಬಿಟ್ಟು ಧ್ಯಾನ ಮಾಡ್ತಾ ಕುತ್ಕೊಳ್ಬೇಕು. ಈ ತರ ಅವನು ಹೇಳಿದಾಗೆ ಶಿಸ್ತುಬದ್ಧ ರೀತಿಯಲ್ಲಿ ಒಂದು ಆ ರೀತಿಯಾದಂತ ಜಾಗವನ್ನ ಆರಿಸ್ಕೊಂಡು ಹೋಗ್ಬೇಕು. ನಾವು ಎಲ್ಲವನ್ನ ಬಿಟ್ಟು ಕೂತ್ಕೋಬೇಕು. ಒಂದು ಹಂತದಲ್ಲಿ ನಾವೆಲ್ಲ ಬಿಟ್ಬಿಡ್ತೇವೆ. ಆಹಾರ, ನಿದ್ರೆ, ಇವನ್ ಉಸಿರಾಟ ಎಲ್ಲ ನಿಂತು ಹೋಗುತ್ತೆ. ಹಾಗೆ ಮಾಡ್ತಾ 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 ಅದನ್ನ ಮಾಡ್ಲಿಕ್ಕೆ ಬಹಳ ಸಮಯ ಬೇಕು. ಈಗಿನ ಕಾಲದಲ್ಲಿ ಕಲಿಯುಗದಲ್ಲಂತೂ ಸಾಧ್ಯ ಇಲ್ಲ ಅದನ್ನ ಮಾಡ್ಲಿಕ್ಕೆ. ಅದಕ್ಕೆ ನೋಡೋಣ ಈಗ ನಮ್ಮ ಅರ್ಜುನ ಇದಕ್ಕೆ ಏನ್ ಉತ್ತರ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು. ಅರ್ಜುನ ಗೊತ್ತು ನಿಮಗೆ, ಅವನು ಒಂದು ಕಡೆ ಲಕ್ಷ್ಯ ಇಡೋದ್ರಲ್ಲಿ ಬಹಳ ನಿಪುಣ. ನಿಮ್ಗೆ ಗೊತ್ತಲ್ಲ ಈ ಸ್ಟೋರಿ ಗೊತ್ತಿದೆ ಯಾರಿಗಾದ್ರೂ? ಈ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಸವ್ಯಸಾಚಿ. ಅದು ಏನಾಗಿರುತ್ತೆ ಹೇಳಿ? ಸವ್ಯಸಾಚಿ ಅವನು 2 ಕೈಯಿಂದ ಬಾಣವನ್ನು ಬಿಡುವಷ್ಟು ಶಕ್ತಿವಂತನಿರ್ತಾನೆ. ಅಲ್ಲಲ್ಲ, ಈಗ ಈ ಚಿತ್ರದಲ್ಲಿ ಒಂದು ಕಥೆ ಇದೆ. 2 ಕೈಯಿಂದ ಬಾಣ ಬಿಡ್ತಾನೆ, ಅವನ ಸವ್ಯಸಾಚಿ ಅಂತ ಕರೀತಾರೆ. ಕರೆಕ್ಟ್ ಮಾತಾಜಿ, ಧನ್ಯವಾದಗಳು. ಆದ್ರೆ ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಗುರುಗಳು ಮತ್ತು ಶಿಷ್ಯ. ಯಾರು ಗುರುಗಳು ಅಲ್ಲಿ ಇರೋರು ಗೊತ್ತಿದ್ಯಾ? ದ್ರೋಣಾಚಾರ್ಯರು ಮತ್ತೆ ಅರ್ಜುನ. ಒಂದು ಅವರು ಚಿಕ್ಕವರು ಇರುವಾಗ ಒಂದು ಬಿಲ್ವಿದ್ಯೆಯಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಮರದಲ್ಲಿ ಒಂದು ಕೃತಕವಾದ ಗಿಳಿಯನ್ನ ಇಟ್ಟು ಎಲ್ರಿಗೂ ಆ ಗಿಳಿಯ ಕಣ್ಣಿಗೆ ಬಾಣ ಇಡಬೇಕು ಅಂತ ಹೇಳ್ತಾರೆ. ಧನುರ್ವಿದ್ಯೆಯನ್ನ ಪಾಸ್ ಅಂದ್ರೆ ಯಾರು ಎಷ್ಟೆಷ್ಟು ಕಲ್ತಿದ್ದಾರೆ ಅಂತ ನೋಡ್ಬೇಕು ಅಂತ. ಎಲ್ಲರ ಹತ್ರ ಕೇಳಿದ್ರೆ ಅವ್ರು ಕೆಲವರು ನನಗೆ ಮರ ಕಾಣತ್ತೆ, ಕೆಲವರಿಗೆ ಅದು ಕಾಣತ್ತೆ, ಇದು ಕಾಣತ್ತೆ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ್ ಹತ್ರ ಕೇಳಿದಾಗ ಅರ್ಜುನ್ ಏನ್ ಹೇಳ್ತಾನೆ? ಕಣ್ಣಷ್ಟೇ ಕಾಣ. ಅವನ ಕಣ್ಣಷ್ಟೇ ಕಾಣುತ್ತೆ. ಅಂದ್ರೆ ಅವನಿಗೆ ತನ್ನ ಗುರಿಯ ಮೇಲೆ ಅತ್ಯಂತ ಇದಿದೆ, ಅಂದ್ರೆ ಕಾನ್ಸಂಟ್ರೇಷನ್ ಇದೆ. ಅವನು ಬಿಟ್ಟು ಬೇರೆ ಏನನ್ನು ನೋಡುವುದಿಲ್ಲ. ಆದರೆ ಈ ಅಂತಹ ಅರ್ಜುನ ಇನ್ನೊಂದು ಉದಾಹರಣೆ ಇಲ್ಲಿ ಮತ್ಸ್ಯಯಂತ್ರವನ್ನ ಭೇದಿಸ್ತಾನೆ. ಯಾವಾಗ ಹೇಳೆ ಗೊತ್ತಿದ್ಯಾ? ದ್ರೌಪದಿ ಸ್ವಯಂವರ. ದ್ರೌಪದಿ ಸ್ವಯಂವರದಲ್ಲಿ ಈಗ ಅವನು ಮತ್ಸ್ಯಯಂತ್ರವನ್ನ ಭೇದಿಸಿ ದ್ರೌಪದಿಯ ಸ್ವಯಂವರ ಆಗತ್ತೆ. ಅದು ಯಾವ ರೀತಿಯಾಗಿ ಬ್ರಾಹ್ಮಣನ ವೇಷದಲ್ಲಿ ಮೇಲೆ ಮೀನಿನ ಒಂದು ಇದು ತಿರುಗ್ತಾ ಇರುತ್ತೆ ಗುರುಜಿ. ತಿರುಗ್ತಾ ಇರುತ್ತೆ ಮತ್ಸ್ಯಯಂತ್ರ. ಅದ್ರದ್ದು ನೆರಳು ಕೆಳಗಡೆ ಇರೋ ಎಣ್ಣೆ ಇದ್ರಲ್ಲಿ ಬಿದ್ದಿರತ್ತೆ. ಅದನ್ನ ನೋಡಿ ಹೊಡಿಬೇಕು. ಅದನ್ನ ನೋಡಿ ಅವನು ಬಾಣವನ್ನ ಬಿಡಬೇಕಾಗಿತ್ತು. ಅಂತಹದ್ರಲ್ಲೂ ಅವನು ಸಕ್ಸಸ್ಫುಲ್ ಆಗಿದ್ದಾನೆ. ಅಂತಹ ಅರ್ಜುನ ಏನ್ ಹೇಳ್ತಾನೆ ಇದಕ್ಕೆ ನೋಡೋಣ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ಚಂಚಲಂ ಹಿ ಮನಃ ಕೃಷ್ಣ ಮಾತಿ ಬಲವ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನ ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಈಗ ಅಂತವನೇ ಹೇಳ್ತಾ ಇದ್ದಾನೆ. ಈ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ಮೇಲೆ ಅವನು ಹೇಳ್ತಾ ಇದ್ದಾನೆ, ತನ್ನ ಹತ್ರ ಅಂತೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಮನಸ್ಸನ್ನ ನಿಗ್ರಹಿಸುವುದು ಅರ್ಜುನಂಗೆ ಸಂಮೋಹನಾಸ್ತ್ರ ಇದೆ ಅವನ ಹತ್ರ. ಸಂಮೋಹನಾಸ್ತ್ರ ಅವರು ವಿರಾಟ ಅಜ್ಞಾತವಾಸದಲ್ಲಿರುವಾಗ ಈ ವಿರಾಟ ರಾಜನ ಮಗನ ಜೊತೆಗೆ ಅವನ ಜೊತೆಗೆ ಇವರು ಕೌರವರಿಗೆ ಗೊತ್ತಾಗ್ಬಿಡತ್ತೆ. ಅವ್ರು ಬಂದ್ಬಿಟ್ಟು ಇವ್ರು ನಾವು ಪಾಂಡವರು ಎಲ್ಲಿದ್ದಾರೆ ಅಂತ ಗೊತ್ತಿದೆ ಹೇಳಂತ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಅವನು ಅರ್ಜುನ ಉತ್ತರನ ಜೊತೆಗೆ ಹೋಗಿ ಉತ್ತರನೇ ಯುದ್ಧ ಮಾಡಕ್ಕೆ ಹೋಗ್ತಾನೆ. ಆಗ ಅವನು ಸಂಮೋಹನಾಸ್ತ್ರವನ್ನ ಬೆಳೆಸಿ ಅವರನ್ನ ಎಲ್ಲ ಎಚ್ಚರ ತಪ್ಪೋ ತರ ಮಾಡ್ತಾನೆ. ಸೊ ಆ ರೀತಿಯಾಗಿ ಅಂತಹ ಒಂದು ಅಸ್ತ್ರ ಇದೆ ಅವನ ಹತ್ರ. ಅವನು ಗಾಳಿಯನ್ನ ನಿಲ್ಲಿಸ್ಬಿಡ್ಬೋದು.
ಅಂತಹ ಒಂದು ಅಸ್ತ್ರ ಅವನ ಹತ್ರ ಇತ್ತು. ಅದರಿಂದ ಅವನು ಹೇಳ್ತಾನೆ, ತಾನು ಗಾಳಿಯನ್ನಾದ್ರೂ ನಿಗ್ರಹಿಸಬಲ್ಲೆ, ಆದ್ರೆ ಈ ಹಠಮಾರಿ ಮನಸ್ಸನ್ನ ನಿಗ್ರಹಿಸುವುದು ಚಂಚಲಂ ಹಿ, ಇದು ಬಹಳ ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಇದು ಬರೀ ಹಠಮಾರಿ, ಕೇಳಲ್ಲ ಇದು. ನೋಡಿ, ಈಗ ನಮ್ಮ ಮನಸ್ಸಿಗೆ ಎಷ್ಟೋ ಸಲ ಹೇಳ್ತೀವಿ, ಎಲ್ಲ ಗೊತ್ತಿದೆ ನಮಗೆ, ನಾವು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಬಹಳ ಸ್ವೀಟ್ ತಿನ್ಬಾರ್ದು, ಡಯಾಬಿಟಿಸ್ ಆಗತ್ತೆ, ಎಲ್ಲ ಪ್ರತಿದಿನ ವಾಕ್ ಮಾಡಬೇಕು ಜೋರಾಗಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸರಿ, ಎಲ್ಲ ಮಾಡ್ಬೇಕು, ಆದ್ರೆ ಈ ಮನಸ್ಸು ಎಲ್ಲಿ ಕೇಳತ್ತೆ? ಬೇಡಪ್ಪ, ಇವತ್ತೊಂದು ಅರ್ಧ ಗಂಟೆ ಜಾಸ್ತಿ ಮಲ್ಕೊಳ್ಳೋಣ, ಮುಗೀತಲ್ವಾ? ಇದು ಬಹಳ ಹಠಮಾರಿ ಮನಸ್ಸು. ಸೊ ಇದು ನಿಮ್ಗೆ ಚಿಕ್ಕ ಚಿಕ್ಕ ಉದಾಹರಣೆ, ಇದಕ್ಕಿಂತ ದೊಡ್ಡ ದೊಡ್ಡ ಉದಾಹರಣೆನೂ ಬರುತ್ತೆ. ಮನಸ್ಸು ಅಷ್ಟು ಹಠಮಾರಿ ಅದು, ಅದನ್ನ ನಿಗ್ರಹಿಸೋದು ಬಹಳ ಕಷ್ಟ ಅನ್ನೋದನ್ನ ಅರ್ಜುನನೇ ಹೇಳ್ತಾ ಇರುವಾಗ ನಮ್ಮಂತವರ ಪಾಡೇನು? ಈಗ ಹೇಳಿ, ಅಷ್ಟಾಂಗ ಯೋಗ ಮಾಡ್ತೀರಾ? ಹರೇ ಕೃಷ್ಣ. ನೋಡೋಣ, ಮುಂದೆ ಹೋಗೋಣ. ಧನ್ಯವಾದಗಳು. ಶ್ರೀ ಭಗವಾನ್ ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ತಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಈಗ ಭಗವಂತ ಹೇಳ್ತಾ ಇದ್ದಾನೆ, ಸರಿ, ನಿನ್ ಮನಸ್ಸನ್ನ ನಿಗ್ರಹಿಸಬಹುದು. ಹೇಗೆ? ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹು, ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಭಗವಂತ ಹೇಳ್ತಾ ಇದ್ದಾನೆ ಇದನ್ನ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನ ನಿಗ್ರಹಿಸಬಹುದು. ನಾವು ಮನಸ್ಸನ್ನ ನಿಗ್ರಹಿಸುವುದು ಬಹಳ ಕಷ್ಟ, ಅಷ್ಟು ಸುಲಭ ಇಲ್ಲ. ಆದರೆ ಭಗವಂತ ಹೇಳ್ತಾ ಇರುವಂತಹದ್ದೇನು? ಯೋಗ್ಯವಾದಂತಹ ವೈರಾಗ್ಯದಿಂದ, ಅವಶ್ಯಕತೆ ಇರುವಂತಹ ವೈರಾಗ್ಯ ಅಂದ್ರೆ ತ್ಯಜಿಸುವಂತಹದ್ದು. ಡಿಟ್ಯಾಚ್ಮೆಂಟ್ ಅಂತ ನಾವು ಕರಿತೇವೆ. ಏನು? ಅಟ್ಯಾಚ್ಮೆಂಟ್ ಅಲ್ಲ, ಡಿಟ್ಯಾಚ್ಮೆಂಟ್. ಇಲ್ಲಿ ಒಂದು ಇಂದ್ರಿಯ ತೃಪ್ತಿಯಿಂದ ಡಿಟ್ಯಾಚ್ಮೆಂಟ್, ಭಗವಂತನ ಜೊತೆಗೆ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಅನ್ನೋದು ಬೇಕು, ಆದರೆ ಭಗವಂತನ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟ್, ಇಂದ್ರಿಯ ತೃಪ್ತಿಯಿಂದ ನಮ್ಮ ಡಿಟ್ಯಾಚ್ಮೆಂಟ್ ಆಗಬೇಕು. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳುತ್ತೆ. ಅದರಿಂದ ಭಗವಂತನು ಹೇಳ್ತಾ ಇದ್ದಾನೆ, ಏನು? ಅಭ್ಯಾಸ ಬೇಕು. ಅಭ್ಯಾಸ ಏನಂತ ಕೌಂತೇಯ, ಅಭ್ಯಾಸದಿಂದ ಮಾತ್ರ ನಾವು ಮನಸ್ಸನ್ನ ನಿಗ್ರಹಿಸಬಹುದು ಅನ್ನುವಂಥದ್ದು. ನೋಡೋಣ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಭಗವಂತ ಹೇಳ್ತಾ ಇರುವಂತಹದ್ದು ಇಲ್ಲಿ ಹೇಗೆ ನಾವು ಮನಸ್ಸನ್ನ ನಿಗ್ರಹಿಸಬೇಕು. ಯಾರು ಅವನಲ್ಲಿ ಅವನನ್ನ ಎಲ್ಲೆಡೆ ಕಾಣ್ತಾರೋ, ಅಥವಾ ಎಲ್ಲೆಲ್ಲಿಯೂ ನನ್ನನ್ನ ಕಾಣ್ತಾರೋ ಮತ್ತು ಎಲ್ಲವನ್ನೂ ಕಾಣ್ತಾನೋ, ನನ್ನಲ್ಲಿ ಎಲ್ಲವನ್ನ ಕಾಣ್ತಾನೋ, ಭಗವಂತನಲ್ಲಿಯೇ ಎಲ್ಲವೂ ಇರುವಂತಹದ್ದು. ಯಾಕೆಂದ್ರೆ ಅವನೇ ಆದಿಪುರುಷ. ಮುಂದೆ ನಿಮ್ಗೆ ಅರ್ಥ ಆಗತ್ತೆ, ಇನ್ನೂ ಇದೆ, ಬಹಳ ಇದೆ. ಜ್ಞಾನ ಯೋಗದ ತನಕ ಇದೆ. ಜ್ಞಾನ ಯೋಗದಲ್ಲಿ ಅಂತೂ ಬಹಳ ಜ್ಞಾನವನ್ನ ಕೊಡ್ತಾನೆ ಅವನು. ಇನ್ನು ಭಕ್ತಿ ಯೋಗ ಇದೆ, ನಾಳೆಯಿಂದ ಸ್ಟಾರ್ಟ್ ಆಗತ್ತೆ ಭಕ್ತಿ ಯೋಗ. ಭಕ್ತಿ ಯೋಗದಲ್ಲಿ ಹೇಗೆ ಭಗವಂತನನ್ನ ಎಲ್ಲೆಡೆ ಕಾಣುವುದು ಅನ್ನೋದು ನಮಗೆ ಅರ್ಥ ಆಗತ್ತೆ. ನನ್ನಲ್ಲಿ ಎಲ್ಲವನ್ನ ಕಾಣುವಂತಹದ್ದು ಹೇಗೆ, ಅದನ್ನು ನಾವು ನೋಡಬಹುದು. ಯಾಕೆಂದ್ರೆ 9, 10, 11 ಅತ್ಯಂತ ಮುಖ್ಯವಾದಂತಹ ಅಧ್ಯಾಯಗಳು ಭಕ್ತಿ ಯೋಗದಲ್ಲಿ. ವಿಶ್ವರೂಪ ದರ್ಶನದಲ್ಲಂತೂ ಗೊತ್ತಾಗತ್ತೆ, ತೇನ ವಿನ ಪ್ರಣವಪಿನ ಚಲತಿ ಅಂತ ಯಾಕೆ ನಾವು ಹೇಳ್ತೇವೆ, ನಿನ್ನಿಲ್ದೆ ಒಂದು ಹುಲ್ಲು ಕಡ್ಡಿ ಅಲಗಾಡೋದಿಲ್ಲ ಅಂತ ಯಾಕೆ ಹೇಳ್ತೇವೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಸೊ ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೆ, ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಆ ರೀತಿಯಾಗಿ ನಾವು ಮಾಡೋದ್ರಿಂದ ಹೇಗೆ ನಾವು ಭಗವಂತನ ಎಲ್ಲೆಡೆ ಕಾಣುವುದು ಮತ್ತು ಹೇಗೆ ಎಲ್ಲವನ್ನು ಭಗವಂತನಲ್ಲಿ ಕಾಣುವುದು, ಅದು ಬರೀ ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸಿ ಭಗವಂತನಲ್ಲಿ ಇಡುವುದರಿಂದ ಮಾತ್ರ ಸಾಧ್ಯ. ಬೇರೆ ಯಾವುದೇ ರೀತಿಯ ಅದನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಭಗವಂತ ಹೇಳ್ತಾನೆ, ಅವನು ಭಕ್ತವತ್ಸಲ ಅಂತ ನಾವು ಕರಿತೇವೆ. ಅದನ್ನು ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡುವುದರಿಂದ, ನಮ್ಮ ಮನಸ್ಸನ್ನು ಅವನಲ್ಲಿ ಇಡುವುದರಿಂದ, ಹರೇ ಕೃಷ್ಣ ಮಹಾಮಂತ್ರವನ್ನ ಹೆಚ್ಚು ಹೆಚ್ಚು ಜಪಿಸುವುದರಿಂದ ನಾವು ಖಂಡಿತವಾಗಿಯೂ ನಮ್ಮ ಮನಸ್ಸನ್ನು ನಿಗ್ರಹಿಸಬಹುದು. ಭಗವಂತನಲ್ಲಿ ಸ್ಥಿರವಾಗಿ ಇಡಬಹುದು ನಮ್ಮ ಮನಸ್ಸನ್ನ. ಮತ್ತೆ ಯಾವುದೇ ಒಂದು ಕರ್ಮ
ಫಲಾಪೇಕ್ಷೆ ಇಲ್ಲದೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋಗ್ಬಹುದು. ಅದು ಖಂಡಿತವಾಗಿಯೂ ಸಾಧ್ಯ. ಆದ್ರೆ ನಾವು ಖಂಡಿತವಾಗಿ ನಮ್ಮ ಅಟ್ಯಾಚ್ಮೆಂಟ್ ಅನ್ನ ಭಗವಂತನ ಜೊತೆಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ನಾವು ಇದರಲ್ಲಿ ಅರ್ಥ ಮಾಡಿಕೊಂಡು, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ ಅನ್ನೋದನ್ನ ಹೇಳ್ತಾನೆ. ಅಸಂಯತಾತ್ಮನ ಯೋಗೋ ದುಷ್ಪಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತ ಶಕ್ಯೋ ವಾ ಮುಪಾಯತಃ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಸೊ ಮನಸ್ಸಿಗೆ ಯಾರು ಕಡಿವಾಣ ಹಾಕುವುದಿಲ್ಲ, ಯಾರು ಮನಸ್ಸನ್ನ ನಿಗ್ರಹಿಸುವುದಿಲ್ಲ, ಅವರಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವುದು ಆಗುವುದಿಲ್ಲ. ಆತ್ಮ ಭಗವಂತನ ಜೊತೆಗೆ ಕನೆಕ್ಟ್ ಆಗುವುದಿಲ್ಲ ಅವರದು. ಅವರು ಐಹಿಕ ಭಾವಬಂಧನದಲ್ಲಿ ಇರಬೇಕು. ಜನ್ಮ ಮೃತ್ಯು ಜರಾವ್ಯಾಧಿಯೇ ನಮ್ಮ ನಿಜವಾದ ಸಮಸ್ಯೆ. ನಾವು ಎಷ್ಟು ಸಲ ಹೇಳ್ತೇವೆ, ಭಗವಂತ ಈ ಭಾವಬಂಧನದಿಂದ ನನ್ನನ್ನ ಪಾರು ಮಾಡು. ಅವನು ಹೇಗೆ ಪಾರು ಮಾಡ್ತಾನೆ? ಬರೀ ಕೇಳ್ಕೊಂಡ್ರೆ ಆಗಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು, ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅದನ್ನೇ ಅವನು ಇಲ್ಲಿ ಹೇಳ್ತಾ ಇರುವಂತಹದ್ದು. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸ್ತಾರೋ ಅವರಿಗೆ ಖಂಡಿತವಾಗಿ ಯಶಸ್ಸು ಸಿಗತ್ತೆ. ಅದು ಭಗವಂತ ಹೇಳ್ತಾನೆ. ಅದು ಅವನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆದ್ರಿಂದ ನಾವು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನ ಕೊಂಡೊಯ್ಯತ್ತೆ. ಅರ್ಜುನ ವಾಚ ಅಯತಿ ಶ್ರದ್ಧಯೋಪೇತೋ ಯೋಗ ಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮಗತಿಂ ಕೃಷ್ಣ ಗಚ್ಚತಿ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು? ಈಗ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಕೆಲವರು ಬರ್ತಾರೆ, ಒಂದು ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಎಷ್ಟೋ ಸಲ ಆಗತ್ತೆ, ಅವರು ಸಮಾಧಿ ಸ್ಥಿತಿ ಬರುವಾಗ ಮೊದಲು ಅವರು ಯೋಗ ಮೊಟಕಾಗುವಂತಹದ್ದು ಅಥವಾ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗದೆ ಇರುವಂತಹದ್ದು. ಸೊ ಅಂಥವರ ಕಥೆ ಏನಾಗತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ನೋಡಿ. ಹೇಗೆ ನಮ್ಮ ಮುಂದಿನ ಜನ್ಮ ಶೇಪ್ ಆಗತ್ತೆ ಅನ್ನೋದಕ್ಕೆ ಇಲ್ಲಿ ಪೀಠಿಕೆ ಇದೆ. ನಾವು ಈ ಜನ್ಮವನ್ನ ಬಿಟ್ಟು ಹೇಗೆ ಶರೀರವನ್ನ ತ್ಯಾಗ ಮಾಡಿ ಇನ್ನೊಂದು ಶರೀರ ಧಾರಣೆಗೆ ಹೋಗ್ತೇವೆ, ಆಗ ಏನಾಗತ್ತೆ ಅನ್ನುವಂಥದಕ್ಕೆ ಇಲ್ಲಿ ಪೀಠಿಕೆ ಸ್ಟಾರ್ಟ್ ಆಗತ್ತೆ. ಪ್ರಾಪ್ಯ ಪುಣ್ಯ ಪ್ರತಾಂ ಲೋಕಾನ್ ಸುಷಿತ್ವಾ ಶಾಶ್ವತೀಂ ಸಮಾಹ ಶುಚಿನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುವನು. ಯಾರು ಯೋಗ ಭ್ರಷ್ಟರಾಗ್ತಾರೆ, ಯೋಗ ಭ್ರಷ್ಟ ಅಂದ್ರೆ ಅರ್ಧಮರ್ಧ ಅಷ್ಟಾಂಗ ಯೋಗ ಪದ್ಧತಿಯಿಂದ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯೋದಿಲ್ವೋ ಅಂಥವ್ರಿಗೆ ಏನಾಗುತ್ತೆ, ಅವನು ಒಂದು ಅವಕಾಶ ಕೊಡ್ತಾನೆ. ಅವನು ಹೇಳ್ತಾನೆ, ಅಂಥವರು ಒಂದು ರೀತಿಯಾದಂತಹ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಯಾಕೆ? ಅವರು ಧರ್ಮವನ್ನ ಮುಂದುವರಿಸಿಕೊಂಡು ಹೋಗಿ ಮತ್ತೆ ಭಗವತ್ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡ್ಬೋದು. ಅಥವಾ ಶ್ರೀಮಂತರಾಗಿ ಹುಟ್ಟುತ್ತಾರೆ. ಅವರು ಶ್ರೀಮಂತರಾಗಿ ಹುಟ್ಟೋದ್ರಲ್ಲಿ ಸಹಿತ ಅವರು ಭಗವಂತನ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬಹುದು ಅನ್ನುವಂಥ ಒಂದು ಉದ್ದೇಶದಿಂದ. ಅಥವಾ ಯೋಗಿ ನಾಮೇವ ಕುಲೇ ಭವತಿ ಧೀಮತಾಂ ಏತದ್ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದುದು. ಆದ್ರಿಂದ ಇನ್ನೂ ಹೆಚ್ಚು ಪ್ರೋಗ್ರೆಸ್ ಮಾಡಿದಿದ್ರೆ ಅವರು ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಮತ್ತೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟು ಅವರನ್ನ ಅಂತಹ ಒಂದು ಯೋಗಿಗಳ ಮನೆಯಲ್ಲಿ, ಯೋಗಿಗಳ ಕುಟುಂಬದಲ್ಲಿ ಅವನಿಗೆ ಜನ್ಮವನ್ನ ನೀಡುವಂತೆ ಭಗವಂತ ಕರುಣೆಯನ್ನ ಕೊಡ್ತಾನೆ. ಆದ್ರಿಂದ ನೀವು ಮಾತಾಜಿ ಹೇಳಿದ್ರೆ, ಈಗ ನಾವು ಕುಟುಂಬಸ್ಥರಾಗಿದ್ದೇವೆ, ಹೀಗಿದ್ದೇವೆ, ಇಲ್ಲಿ ಆಗಲ್ಲ, ಇಂತಹ ಒಂದು ಆಗಲ್ಲ. ಆದ್ರೆ ಇಲ್ಲಿ ನಾವು ಭಕ್ತಿಯನ್ನ ಶುರು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನ ಮಾಡಿಕೊಂಡು ಭಗವಂತನ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾ ಹೋದಾಗೆ ನಮ್ಗೆ ಇನ್ನೊಂದು ಜನ್ಮ ಅಂತ ಬಂದಾಗ ಆಗ ನಾವು ಪೂರ್ತಿಯಾಗಿ ಆಗಿಲ್ಲ ಅಂತ ಹೇಳಿದ್ರು, ಸಾಕ್ಷಾತ್ಕಾರ ಈಗ ಆಗಿಲ್ಲ ಅಂತ ಹೇಳಿದ್ರು, ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಇಂತಹ ಒಂದು ಅವಕಾಶವನ್ನ ಕೊಡ್ತಾನೆ. ಅಂತಹ ಒಂದು ಸೆಟಪ್ ಕೊಡ್ಬೇಕಲ್ವ ನಮ್ಗೆ. ಈಗ ನಮ್ಗೆ ಹೇಗೆ ಈಗ ಕೆಲವರು ಹೇಳ್ತಾರಲ್ಲ, ನೀನು ಯಾವ ರೀತಿ ಗುಣದವನು ಅನ್ನೋದನ್ನ ನಿನ್ನ ಗೆಳೆಯರನ್ನು ನೋಡಿ ನಾನು ಹೇಳ್ತೇನೆ ಅಂತ. ಸೊ ನಾವು ಅಂತಹ ಒಂದು ಸಂಘದಲ್ಲಿ ಇರಬೇಕು. ಭಕ್ತಿಯನ್ನ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ರೀತಿಯಾದಂತಹ ವೇದಿಕೆ ಬೇಕು. ಆ ವೇದಿಕೆ ಜೊತೆಗೆ ಭಕ್ತರ ಸಂಘ ಬೇಕು. ಆದ್ರಿಂದ ನಾವು ಹೆಚ್ಚು ಭಕ್ತಿಯನ್ನ ಮಾಡ್ಕೊಂಡು ಹೋಗ್ಬಹುದು. ಇಲ್ಲ ಅಂದ್ರೆ ಆ ರೀತಿಯಾದಂತಹ ಒಂದು ಅವಕಾಶವನ್ನ ಭಗವಂತ ಇಲ್ಲಿ ಕೊಡ್ತಾನೆ. ಅಥವಾ ಯೋಗಿನಾಮೇವ ಅಂತ ಯೋಗಿಗಳ ಮನೆಯಲ್ಲಿ, ಆಧ್ಯಾತ್ಮಿಕ ಕುಟುಂಬದಲ್ಲಿ ಹುಟ್ಟುವ ತರ ಅವನು ನೋಡ್ಕೊಳ್ತಾನೆ ಅನ್ನುವಂಥದ್ದು. ಶ್ರೇಷ್ಠ ಯೋಗಿ ಯಾರು
ಅನ್ನುವಂಥದ್ದು. ಯಾರು ಯೋಗಿ ಅನ್ನುವಂಥದ್ದು ಅಂದ್ರೆ ಕರ್ಮಫಲಗಳನ್ನ ತ್ಯಜಿಸಿ ಪೂರ್ತಿಯಾಗಿ ಭಗವಂತನ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿರುವಂತವನು, ಅವನನ್ನ ಯೋಗಿ ಅನ್ನುವಂಥದ್ದು. ಅವನು ಪೂರ್ತಿಯಾಗಿ ಎಲ್ಲರಿಂದ ಅಷ್ಟಾಂಗ ಯೋಗದಲ್ಲಿ ನಾವು ನೋಡಿದ್ದೇವೆ. ಅಂತಹ ಯೋಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯೋಗಿ ಯಾರು ಅನ್ನೋದನ್ನು ನಾವಿಲ್ಲಿ ನೋಡಿದ್ರೆ, ಯಾರು ಪೂರ್ತಿಯಾಗಿ ಭಗವಂತನ ಮನಸ್ಸನ್ನು, ಈ ನಾರದರ ಉದಾಹರಣೆಯನ್ನ ತೆಗೆದುಕೊಳ್ಬಹುದು ನಾವು. ಯಾವಾಗಲೂ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಫ್ರೀ ಎಂಟ್ರಿ ಇದೆ ವೈಕುಂಠದಲ್ಲಿ ಅವರಿಗೆ, ಭಗವಂತನ ಜೊತೆಗೆ ಭಗವಂತನ ಪೂರ್ತಿಯ ಸೇವೆಯಲ್ಲಿ ಇರುವಂತಹವರು. ಯೋಗಿನಾಮಪಿ ಸರ್ವೇ, ಅದನ್ನೇ ಇಲ್ಲಿ ನಾವು ನೋಡ್ಬೋದು. ಯಾವುದೇ ಯೋಗವನ್ನ ಮಾಡಿದ್ರು ನಾವು ಸಾಂಗ ಯೋಗವನ್ನ ಮಾಡಿ, ಕರ್ಮಯೋಗವನ್ನ ಮಾಡಿ, ಕರ್ಮಯೋಗದ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲಾ ಕರ್ಮಫಲಗಳನ್ನ ತ್ಯಜಿಸಿ ನಮ್ಮ ನಿಗದಿತ ಕರ್ತವ್ಯಗಳನ್ನ ಮಾಡುವಂತಹದ್ದು. ಸರಿ, ಅದನ್ನ ಮಾಡಿಕೊಂಡು ಜ್ಞಾನಯೋಗ ಪೂರ್ತಿಯಾಗಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಭಗವಂತನೇ ಫೈನಲಿ ಅನ್ನುವಂತನ್ನ ತಿಳ್ಕೊಳ್ಳುವಂತಹದ್ದು. ಇದೆಲ್ಲ ಅಷ್ಟಾಂಗ ಯೋಗ, ಇದೆಲ್ಲ ಯೋಗ ಮಾಡಿದರೂ ಸಹಿತ ಭಗವತ್ ಸಾಕ್ಷಾತ್ಕಾರ ನಮಗೆ ಆಗ್ಬೇಕಂದ್ರೆ ಫೈನಲಿ ನಾವು ಭಕ್ತಿಗೆ ಬರ್ಬೇಕಾಗತ್ತೆ. ಭಕ್ತಿ ಯೋಗವೇ ನಮ್ಮ ನಿಜವಾದ ಭಗವಂತನ ಜೊತೆಗೆ ಕನೆಕ್ಟ್ ಮಾಡುವಂತಹದ್ದು. ಅದ್ರ ಬಗ್ಗೆ ಭಗವಂತ ಏನ್ ಹೇಳ್ತಾನೆ ಇನ್ನು ಬರುವಂತಹ ಅಧ್ಯಾಯಗಳಲ್ಲಿ ನಾವು ಭಕ್ತಿ ಯೋಗದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಯಾರು ಸದಾ ನನ್ನಲ್ಲಿ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲಾ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯೋಗಿ ಯಾರು ಅನ್ನೋದ್ರ ಬಗ್ಗೆ ಅವನು ಹೇಳ್ತಾ ಇರುವಂತಹದ್ದು ಏನಂದ್ರೆ, ಯಾರು ಸದಾ ನನ್ನಲ್ಲಿಯೇ ಇರುವನೋ ಅವನು ಭಗವಂತನಲ್ಲಿಯೇ ಯಾವಾಗಲೂ ಇದ್ದೇ ಇರ್ತಾನೆ. ಯಾರು ಭಗವತ್ ಪ್ರಜ್ಞೆಯನ್ನ ಹೊಂದಿರ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವನು ಯಾವಾಗಲೂ ಭಗವಂತನಲ್ಲಿಯೇ ಇರ್ತಾನೆ. ಆದ್ರಿಂದಲೇ ಯಾರು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ, ಹರಿನಾಮ ಸ್ಮರಣೆಯನ್ನ ಮಾಡ್ತಾನೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಾಸ್ತಿ ನಾವು ಪ್ರತಿನಿತ್ಯ ಗತಿಸುವುದರಿಂದ ನಾವು ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಈ ರೀತಿಯಾಗಿ ಭಜಿಸುವುದರಿಂದ ನಾವು ನಮ್ಮ ಮನಸ್ಸು ಅನ್ನುವಂತಹದ್ದು ಭಗವಂತನಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಅಂತಹ ಮನಸ್ಸಿನಿಂದ ನಾವು ಖಂಡಿತವಾಗಿ ಭಗವಂತ ನಮ್ಮಲ್ಲಿರ್ತಾನೆ ಅಥವಾ ನಾವು ಭಗವಂತನಲ್ಲಿ ಇರ್ತೇವೆ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು. ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ಪರಮಾತ್ಮ ಅವನ ಕುರಿತಾಗಿ ಯಾರು ಚಿಂತಿಸ್ತಾನೋ, ಯಾರು ನನ್ನನ್ನ ಭಜಿಸ್ತಾನೋ ಅವನೇ ಎಲ್ಲಾ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು ಅನ್ನೋದನ್ನ ಭಗವಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ. ಅದರಿಂದ ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಪ್ರಜ್ಞೆ, ಯಾವಾಗಲೂ ನಾವು ಅವನ ಪ್ರಜ್ಞೆಯಲ್ಲಿ ಇರಬೇಕು ಅನ್ನುವಂಥದ್ದೇ ಶ್ರೀಲಾ ಪ್ರಭುಪಾದರು ನಮಗೆ ಹಾಕಿ ಕೊಟ್ಟಿರುವಂತಹ ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್. ಸೊ ಇಲ್ಲಿ ಭಕ್ತರ ಸಂಘದಲ್ಲಿ ನಾವು ಖಂಡಿತವಾಗಿಯೂ ಯಾವಾಗಲೂ ಭಗವಂತನ ಕುರಿತಾಗಿ ಚಿಂತಿಸಬಹುದು, ಭಗವಂತನ ಕುರಿತಾಗಿ ಅವನ ಕೀರ್ತನೆಯನ್ನ ಮಾಡಬಹುದು, ಅವನ ಸಂದೇಶವನ್ನ ಇತರರಿಗೆ ಹಂಚಬಹುದು. ಹಲವಾರು ರೀತಿಯಲ್ಲಿ ನಾವು ನಮ್ಮನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ಬಹುದು. ಸೊ ಇಲ್ಲಿ ನಾವು ನೋಡಬಹುದು ಯೋಗ ಒಂದು ಆಧ್ಯಾತ್ಮಿಕವಾದಂತಹ ಅಭ್ಯಾಸ. ಯೋಗ ಅಂದ್ರೆ ನೀವು ಕೇಳಿದ್ರೆ ಯೋಗಗಳಲ್ಲಿ ಏನ್ ಹೇಳ್ತಾರೆ, ಬೇರೆ ಬೇರೆ ಯುಗದಲ್ಲಿ ಒಂದೊಂದು ರೀತಿಯಾದಂತಹ ಯೋಗಾಭ್ಯಾಸ ಇರುತ್ತೆ. ಅದರಲ್ಲಿ ಈ ಒಂದು ಶ್ಲೋಕ ಬರುವಂತಹ ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳುತ್ತೆ, ಕೃತೇಯಧ್ಯಾಯತೋ ವಿಷ್ಣುಂ ತ್ರೇತಾಯಾಮ್ ಯಜತೋ ಮುಖೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ ಹರಿ ಕೀರ್ತನಂ. ಅಂದ್ರೆ ಸತ್ಯಯುಗ ಅಂದ್ರೆ ಸತ್ಯಯುಗದಲ್ಲಿ 1,00,000 ವರ್ಷ ಮನುಷ್ಯರಿಗೆ ಆಯುಷ್ಯ. ಆಗ ಅವರು ಬಹಳ ರೀತಿಯಾದಂತಹ ಅಷ್ಟಾಂಗ ಯೋಗದ ಸಾಧ್ಯ, ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಹಲವಾರು ವರ್ಷಗಳ ತನಕ ಧ್ಯಾನ ತಪಸ್ಸು ಮಾಡ್ಬೋದು. ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ರು ಅಲ್ವಾ. 1,00,000 ವಯಸ್ಸು, ಹಲವಾರು ವರ್ಷಗಳ ಕಾಲ ಅವರು ತಪಸ್ಸು ಮಾಡಬಹುದಿತ್ತು. ಅದೇ ಅವ್ರು ಮಾಡ್ತಾ ಇದ್ರು, ಧ್ಯಾನ ಮಾಡಿಕೊಂಡು ಭಗವಂತನನ್ನ ಸುಪ್ರೀತಗೊಳಿಸುವಂತಹದ್ದು, ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯುವಂತಹದ್ದು. ಆದ್ರೆ ತ್ರೇತಾಯುಗದಲ್ಲಿ ಹಾಗಲ್ಲ. ತ್ರೇತಾಯುಗದಲ್ಲಿ ಅತ್ಯಂತ ದುಬಾರಿಯಾದಂತಹ ಯಜ್ಞಗಳನ್ನ ಮಾಡ್ತಾ ಇದ್ರು. ಯಜ್ಞಗಳನ್ನ ಮಾಡಿ ಭಗವಂತರಿಗೆ ಹವಿಸ್ಸನ್ನ ಅರ್ಪಿಸಿ ಭಗವತ್ ಸಾಕ್ಷಾತ್ಕಾರವನ್ನ ಪಡಿತಾ ಇದ್ರು. ಆಗ ನಮಗೆ 10,000 ವರ್ಷ ಆಯುಷ್ಯ ಹೆಚ್ಚು ಕಡಿಮೆ ಸರಾಸರಿ. ಆದ್ರಿಂದ ಆ ರೀತಿಯಾದಂತಹ ಯಜ್ಞಗಳನ್ನ ಮಾಡಿಕೊಂಡು ಹಲವಾರು ವರ್ಷಗಳ ನಂತರ ಹೀಗೆ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದಿತ್ತು. ದ್ವಾಪರಾಯುಗ ಕೃಷ್ಣನ ಅವತರಿಸಿದ ಯುಗದಲ್ಲಿ ಮೂರ್ತಿ ಪೂಜೆಯನ್ನ ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರವನ್ನ ಪಡಿತಾ ಇದ್ರು. ಮೂರ್ತಿ ಪೂಜೆ ಸಹಿತ ಅತ್ಯಂತ ಶ್ರೇಷ್ಠವಾದದ್ದು. ಭಕ್ತಿಯಿಂದ ನಾವು ಭಗವಂತನ ಮೂರ್ತಿಯನ್ನ ಪೂಜಿಸುವುದರಿಂದಲೂ ಸಹಿತ ನಾವು ಭಗವತ್ ಸಾಕ್ಷಾತ್ಕಾರವನ್ನ ಆತರ ಮಾಡ್ತಾ ಇದ್ರು. ಆದರೆ ಕಲಿಯುಗದ ಒಂದು ಧರ್ಮ ಇದೆ. ಕಲಿಯುಗದಲ್ಲಿ ನಮಗೆ ಆಯುಷ್ಯ ತುಂಬಾ ಕಡಿಮೆ.
ನಾವು ಈ ಯಜ್ಞ ಯಾಗಾದಿಗಳನ್ನ ಮಾಡ್ಕೊಂಡು ವೇದಗಳನ್ನ ಅರ್ಥ ಮಾಡ್ಕೊಂಡು ಮೂರ್ತಿಗಳನ್ನ ಪೂಜೆ ಮಾಡ್ಕೊಂಡು ಅಥವಾ ಧ್ಯಾನವನ್ನ ಮಾಡ್ಕೊಂಡು ಖಂಡಿತವಾಗಿ ನಮ್ಮ ಹತ್ರ ಸಾಧ್ಯವಿಲ್ಲ ಅಷ್ಟೊಂದು ಇದಾಗಿ. ಅದರಿಂದ ಕಲಿಯುಗಕ್ಕೆ ಒಂದೇ ಧರ್ಮ, ಕಲಿಯುಗಕ್ಕೆ ಕಲೌತದ್ ಹರಿಕೀರ್ತನಂ, ಕಲಿಯುಗದಲ್ಲಿ ನಾವು ಹರಿಕೀರ್ತನೆಯನ್ನ ಮಾಡ್ಬೇಕು, ಹರಿನಾಮ ಸ್ಮರಣೆಯನ್ನ ಮಾಡ್ಬೇಕು ಅನ್ನುವಂಥದ್ದು. ಅದರಿಂದ ಈಗ ಉದಾಹರಣೆಗೆ ನೋಡಿ, ನಾವು ಎಲ್ಲವನ್ನೂ ಪ್ರಯತ್ನ ಮಾಡ್ಬೋದು. ಈಗ ಅಷ್ಟಾಂಗ ಯೋಗ ಆ ರೀತಿಯಾಗಿ ಎಲ್ಲ ಮಾಡಿ ಕೊನೆಯ ಗಳಿಗೆಯಲ್ಲಿ ಒಂದು 40ನೇ ಫ್ಲೋರ್ ಹತ್ಕೊಂಡು ಹೋಗಿ ಸ್ಟೈರ್ ಕೇಸ್ ಮೇಲೆ ಹೋಗಿ ಅಲ್ಲಿ ಹೋದ್ಮೇಲೆ ನಮ್ಗೆ ಅನ್ಸುತ್ತೆ, ಓ ನಾನು ಮನೆಯ ಬೀಗವನ್ನೇ ತಂದಿಲ್ಲ, ಬೀಗ ಕೆಳಗಡೆ ಇದೆ. ಅಥವಾ ಒಂದು ಹೋಟೆಲಲ್ಲಿ ಹೋದಾಗ ಆ ತರ ಒಂದು ಕಂಡೀಷನ್ ಇದೆ ಅಂದ್ಕೊಳ್ಳಿ, ನೀವು ನಡ್ಕೊಂಡು ಹೋಗ್ಬೇಕು ಮೇಲೆ ಹತ್ತು ಒಂದು 15-20 ಮಾಳಿಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಅನ್ಸಾಗತ್ತೆ, ಓ ಕೀ ಇಲ್ಲ, ಏನ್ ಮಾಡ್ಬೇಕು, ಮತ್ತೆ ಕೆಳಗೆ ಬರಬೇಕಾಗತ್ತೆ, ಬೀಳ್ಬೇಕಾಗತ್ತೆ, ಮತ್ತೆ ತಗೊಂಡು ಹೋಗ್ಬೇಕು. ಅದರಿಂದ ಈ ಭಕ್ತಿ ಅನ್ನುವಂಥದ್ದು ಭಗವಂತನ ಜೊತೆಗೆ ಹೈ ಸ್ಪೀಡ್ ಅಲ್ಲಿ ಅಂದ್ರೆ ಸಂಪರ್ಕ ಸಾಧಿಸ್ಲಿಕ್ಕೆ ಇರುವಂತಹ ಒಂದು ಮಾರ್ಗ ಅನ್ನುವಂಥದ್ದನ್ನ, ಅದು ಲಿಫ್ಟ್ ಮುಖಾಂತರ ಹೋಗುವುದು ಅನ್ನುವಂಥದ್ದು. ಯಾಕೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಮಂತ್ರ ಅಂದ್ರೆ ಏನು, ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಸಾರಿ, ಒಂದ್ ಸ್ವಲ್ಪ ಟೈಮ್ ತಗೊಳ್ಬಹುದು, ಇದ್ ಮಾಡ್ಕೋಬೇಡಿ, ಬೇಗ ಮುಗಿಸ್ತೀನಿ, ಒಂದು 5 minutes. ಓಕೆ. ಸೊ ಮಂತ್ರ ಅಂದ್ರೆ ಏನು, ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಹರೇ ಕೃಷ್ಣ. ಮನಸ್ಸು ಯಾತನೆಯಿಂದ ವಿಮುಕ್ತಿಗೊಳಿಸುವ ಸಾಮರ್ಥ್ಯ. ಓಕೆ, ಧನ್ಯವಾದಗಳು ಮಾತಾಜಿ, ಪ್ರಭುಜಿ, ಧನ್ಯವಾದಗಳು ಶೇರ್ ಮಾಡಿದ್ದಕ್ಕೆ. ಮಂತ್ರ ಅಂದ್ರೆ ಮನ್ ಅಂದ್ರೆ ಮನಸ್ಸು, ಅಂದ್ರೆ ಬಿಡುಗಡೆ. ನೀವು ಹೇಳಿದ್ ಸರಿ, ಮನಸ್ಸನ್ನ ಬಿಡುಗಡೆ, ಯಾತನೆ ಅಂತ ನೀವು ಹೇಳಿದ್ದೀರಾ ಒಂದು. ಎಸ್, ಯಾಕೆಂದ್ರೆ ಐಹಿಕ ಪ್ರಪಂಚದ ಈ ಭವಬಂಧನದಿಂದ ನಮ್ಮನ್ನ ಮನಸ್ಸನ್ನ ಬಿಡುಗಡೆಗೊಳಿಸ್ಬೇಕು, ಊಹಾತ್ಮಕ ಚಿಂತನೆಗಳಿಂದ ಮನಸ್ಸನ್ನ ಬಿಡುಗಡೆಗೊಳಿಸ್ಬೇಕು ಅಂದ್ರೆ ಅದು ಮಂತ್ರಗಳು ನಮಗೆ ಹೆಲ್ಪ್ ಮಾಡುತ್ತೆ. ಅದರಿಂದ ಮಂತ್ರ ಅನ್ನುವಂಥದ್ದು. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೇಗೆ ಜಪಿಸುವಂಥದ್ದು? ಇದು ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥದ್ದು ಇದು ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರ ಚೈತನ್ಯ ಮಹಾಪ್ರಭುಗಳು ನಮಗೆ ಕೊಟ್ಟಿರುವಂತಹದ್ದು 500 ವರ್ಷಗಳ ಹಿಂದೆ. ಸೊ ಇದನ್ನ ನಾವು ಒಬ್ಬರೇ ಕುಳಿತು ಮಾಡಿದ್ರೆ ಜಪ ಆಗತ್ತೆ. ಇದನ್ನ ಭಕ್ತರ ಜೊತೆಗೆ ಎಲ್ಲರೂ ಸೇರಿ ಮಾಡುವಂತಹದ್ದು ಸಂಕೀರ್ತನ ಆಗತ್ತೆ. ಅದರಿಂದ ಇದನ್ನು ನಾವು ಸಂಕೀರ್ತನ ಯಜ್ಞ ಅಂತಾನು ಕರಿತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಎಲ್ಲರೂ ಸೇರಿ ಹೇಳುವಂತಹದ್ದು, ಎಲ್ಲ ಭಕ್ತರ ಜೊತೆಗೆ ಸೇರಿ ನಾವು ಹೇಳುವಂತಹದ್ದು. ಸೊ ಇದ್ರ ಬಗ್ಗೆ ಕೆಲವೊಂದು ಆಧಾರಗಳನ್ನ ನಾವು ನೋಡೋಣ. ಏನ್ ಹೇಳ್ತಾ ಇದೆ ಭಗವಂತನ ಪವಿತ್ರ ನಾಮಗಳನ್ನ ಯಾಕೆ ಜಪಿಸಬೇಕು ಅನ್ನುವುದಕ್ಕೆ ನಮಗೆ ಇರುವಂತಹ ಆಧಾರಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ನಾರಾಯಣೀಯ ಸಾಹಿತ್ಯ ಅಂದ್ರೆ ಅದರಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಹೇಳತ್ತೆ, ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನ ಜಪಿಸಬೇಕು ಅನ್ನುವಂಥದ್ದನ್ನ ನಾರಾಯಣೀಯ ಸಂಹಿತ ಅಲ್ಲಿ ಹೇಳಲಾಗಿದೆ. ಇದರಿಂದ ಈ ಚೈತನ್ಯ ಮಹಾಪ್ರಭುಗಳವರ ಕಲಿಸಂತರಣ ಉಪನಿಷತ್ತು ಅಲ್ಲಿ ಹೇಳುತ್ತೆ, ಕಲಿಸಂತರಣ ಉಪನಿಷತ್ನಲ್ಲಿ ಹರೇ ಅಲ್ಲಿ ಹೇಳುತ್ತೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಇತಿ ಷೋಡಶಕೋ ನಾಮ್ನ ಕಲಿ ಕಲ್ಮಶನಾಶನ ನಾತು ಪರತರನ್ಯಾಹು ಸ್ವರ ವೇದೇಶು ಜಾಯತೆ. ಅಂದ್ರೆ ಇದು ಅತ್ಯಂತ ಮುಖ್ಯವಾದದ್ದು. ಈ ಕಲಿಸಂತರಣ ಉಪನಿಷತ್ನಲ್ಲಿ ಹೇಳುವಂತಹದ್ದು ಈ ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರವೇ ಇದು 16 ಹೆಸರುಗಳನ್ನ ಹೊಂದಿರುವಂತಹ ಒಂದು ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರ ಅನ್ನುವಂತಹದ್ದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬಹುದು, ಪಾರ್ವತಿ ಶಿವನಿಗೆ ಕೇಳ್ತಾಳೆ ಏನು, ಈ ಅತ್ಯಂತ ಸುಲಭವಾಗಿ ಭಗವಂತನ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ಶ್ಲೋಕ ಬರುತ್ತೆ, ಅತ್ಯಂತ ಸುಲಭವಾಗಿ ಭಗವಂತನ ಹೆಸರುಗಳನ್ನ ಹೇಳುವುದು ಹೇಗೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಶಿವ ಹೇಳ್ತಾನೆ, ರಾಮಂ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ. ಈ ಬರೀ ರಾಮ ಅನ್ನುವಂತ ಹೆಸರು 1000 ವಿಷ್ಣುವಿನ ಹೆಸರಿಗೆ ಸಮ ಅನ್ನುವಂತಹದ್ದು. ಅಂತಹ ರಾಮ 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 ಅಂತ ನಾವಿಲ್ಲಿ ಹೇಳ್ತೇವೆ, ಹರೇ ರಾಮ 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 ಹರೇ ಹರೇ ಅಂತ. ಎಷ್ಟು ಸಲ ನೀವು 1000 ವಿಷ್ಣುವಿನ ಹೆಸರನ್ನ ತೆಗೆದುಕೊಳ್ಬಹುದು ಒಂದು ರಾಮನಿಂದ. ಅದೇ ರೀತಿಯಾಗಿ ಒಂದು ಕೃಷ್ಣನ ಹೆಸರು 3 ರಾಮನ ಹೆಸರಿಗೆ ಸಮ. ಇದರಿಂದ ಈ 16 ಸಲ ನಾವು ಇಲ್ಲಿ ಕೃಷ್ಣ ಮತ್ತೆ ರಾಮರ ಹೆಸರನ್ನು ತೆಗೆದುಕೊಳ್ಳುವುದು ಬಹಳ ದೊಡ್ಡ ಪುಣ್ಯವನ್ನೇ ನಮಗೆ ತಂದುಕೊಡತ್ತೆ. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ ಅನ್ನೋದನ್ನು ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ. ಚೈತನ್ಯ ಪ್ರಭುಗಳು ಹೇಳಿರುವಂತಹದ್ದು, ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಯುಗದಲ್ಲಿ ಒಂದು ವರವಿದೆ. ಅದೇನು, ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಷ್ಟರಿಂದಲೇ
ವ್ಯಕ್ತಿಯ ಮುಕ್ತಿ ಪಡೆಯಬಹುದು. ಇದು ಶ್ರೀಮದ್ ಭಾಗವತಮಲ್ಲಿ ಹೇಳಿರುವಂತಹದ್ದು. ಇದು ದೋಷಗಳಿಂದ ತುಂಬಿರುವಂತಹ ಕಲಿಯುಗ. ಇದು ಕಡಲಿನಂತಿರುವ ಇದಂತ ಮಹಾಸಾಗರ ಇದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದಾದ್ಮೇಲೆ ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು ಜಪಯಜ್ಞ ಅನ್ನೋದನ್ನ ಇಲ್ಲಿ ಭಗವದ್ಗೀತೆ 10.25 ಬರುತ್ತೆ. ಅದನ್ನ ನೀವು ತಿಳ್ಕೊಳ್ಬಹುದು. ಜಪಯಜ್ಞವೇ ಅತ್ಯಂತ ಮುಖ್ಯವಾದದ್ದು, ಯಜ್ಞಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಯಜ್ಞ ಅನ್ನೋದನ್ನ ನಾವು ನೋಡ್ಬೋದು. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಗೆ ಜಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್. ಅದಕ್ಕೂ ಮೊದಲು ಈ ಪಂಚತತ್ವ ಮಹಾಮಂತ್ರ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಈ ಚೈತನ್ಯ ಮಹಾಪ್ರಭುಗಳು ಅವರ ಭಕ್ತವೃಂದ ಇಲ್ಲಿದೆ. ಸೊ ಅವರನ್ನ ನೆನಪಿಸ್ಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಇದನ್ನ ಸುಶ್ರಾವ್ಯವಾಗಿ ನಾವು ಜಪಿಸಬೇಕು. ಮಂದ ಧ್ವನಿಯಲ್ಲಿ ನಾವು ಜಪಿಸಿದ್ದು ನಮಗೆ ಕೇಳಬೇಕು. ಆ ರೀತಿಯಾಗಿ ನಾವು ಅದನ್ನ ಅತಿ ಜೋರಾಗಿ ಅಲ್ಲ, ಅತಿ ಒಳಬಾಯಲ್ಲೂ ಅಲ್ಲ, ನಾವು ಜಪಿಸಿದ್ದು ನಮಗೆ ಕೇಳಬೇಕು. ಶ್ರವಣ ಕೀರ್ತನ ಎರಡೂ ಬೆನಿಫಿಟ್ ನಮಗೆ ಸಿಗತ್ತೆ. ಅದರಿಂದ ನಾವು ಆ ರೀತಿಯಾಗಿ ಅದನ್ನ ಮಾಡಬೇಕು. ಒಂದು ಅತ್ಯಂತ ಗೌರವಯುತವಾಗಿ ಭಕ್ತಿಯಿಂದ ಮತ್ತೆ ನಮ್ಮ ಧ್ಯಾನ ಅದರ ಮೇಲೆ ಇದ್ದು ನಾವು ಜಪಿಸಬೇಕು. ನೀವು ಎಲ್ಲೇ ಕುಳಿತು ಯಾವುದೇ ದಿಕ್ಕು ಅದಕ್ಕೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ನೀವು ಯಾವುದೇ ಸಮಯದಲ್ಲಾದ್ರೂ ಅದನ್ನ ಜಪಿಸಬಹುದು. ಯಾವುದೇ ದಿಕ್ಕನ್ನಾದ್ರೂ ಫೇಸ್ ಮಾಡಬಹುದು. ಪೂರ್ವಕ್ಕೆ ಆಗ್ಬೇಕು, ಉತ್ತರಕ್ಕೆ ಆಗ್ಬೇಕು, ಆ ರೀತಿಯಾದಂತಹ ಯಾವುದೇ ರಿಕ್ವೈರ್ಮೆಂಟ್ ಇಲ್ಲ. ನೀವು ಯಾವುದೇ ಸಮಯದಲ್ಲೂ ಜಪಿಸಬಹುದು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವತ್ತಾದ್ರೂ ಜಪಿಸಿ, ತೊಂದರೆ ಇಲ್ಲ. ಸ್ನಾನ ಮಾಡೋದೇ ಇದ್ರೂ ಓಕೆ. ಬೆಳಗ್ಗೆ ಕೆಲವರಿಗೆ ಅನ್ಸ್ಬೋದು, ನಾನು ಸ್ನಾನ ಮಾಡಿಲ್ಲ, ಹೇಗೆ ಜಪ ಮಾಡೋದು? ನೀವು ಈ ಪರ್ಟಿಕ್ಯುಲರ್ ಜಪವನ್ನ ನಮಗೆ ಗುರುಗಳ ಅನುಮತಿ ಇದೆ, ನೀವು ಮಾಡಬಹುದು. ಸ್ನಾನ ಮಾಡದೇನು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬಹುದು. ಖಂಡಿತವಾಗಿಯೂ ಎಣಿಕೆ ಇಟ್ಕೊಳ್ಳಿ. ನಿನ್ನೆ ಒಬ್ರು ಪ್ರಭುಜಿ ಕೇಳಿದ್ರೆ ಹೇಗೆ ಎಣಿಕೆ ಇಟ್ಕೋಬಾರ್ದು ಅಂತ. ಜಪ ಮಾಲೆ ಇಟ್ಕೊಂಡು ಮಾಡುವುದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅವ್ರು ಹೇಳಿದಾಗೇನೆ ನೀವು ದುಡ್ಡನ್ನು ಸಹಿತ ಎಣಿಸ್ತೀರಾ. ಅದರಿಂದ ಜಪ ಭಗವಂತನ ಹೆಸರನ್ನು ಸಹಿತ ಎಣಿಸಿ ಅದಕ್ಕೊಂದು ಲೆಕ್ಕ ಅನ್ನೋದು ಇರ್ಲಿ ಅನ್ನುವಂಥದ್ದು ದಯವಿಟ್ಟು ಆರತಿ ಮಾಡಿ. ಒಬ್ಬರು ಮಹಾಮಂತ್ರದ ಈ ಹರೇ ಕೃಷ್ಣ 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 ಹರೇ ಹರೇ ಅಷ್ಟೇ ಹೇಳಬಾರ್ದು. ಅದ್ರ ಜೊತೆಗೆ ಹರೇ ರಾಮ 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 ಹರೇ ಹರೇ ಪೂರ್ತಿಯಾಗಿ ಹೇಳ್ಬೇಕು. ಈ ಮಂತ್ರವನ್ನ ಅರ್ಧ ಹೇಳಬಾರ್ದು. ಜಪಮಾಲೆಯ ಮಣಿ ಈ ರೀತಿಯಾಗಿ ನಾವು ಹಿಡ್ಕೊಳ್ಳುವಂತಹದ್ದು, ಈ ರೀತಿಯಾಗಿ ನಿಮ್ ಕಡೆ ಎಳ್ಕೊಳ್ಳುವಂತಹದ್ದು. ದಯವಿಟ್ಟು ಪೇಪರ್ ಓದೋದು, ಟಿವಿ ನೋಡೋದು, ಬೇರೆ ಏನೋ ಮಾಡ್ಕೊಳ್ತಾ ಮಾಡಬೇಡಿ. ಜಪ ಅಂದ್ರೆ ಧ್ಯಾನ ಇರ್ಲಿ. ಪೂರ್ತಿಯಾಗಿ ಕುಳಿತು ಅದನ್ನ ಮುಗಿಸ್ಬಿಡ್ಬೇಕು. ನಾವು ಇದರಿಂದ ಏನೇನು ಪ್ರಯೋಜನ ಸಿಗತ್ತೆ? ನಾವು ಪಾಪಗಳಿಂದ ಬಿಡುಗಡೆಯನ್ನು ಹೊಂದ್ತೇವೆ. ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಕೆಟ್ಟ ಗುಣಗಳ ಮೇಲೆ ನಮಗೆ ಆಸೆ ಬರುವುದಿಲ್ಲ. ಅದರಿಂದ ಆಸೆ ಹೋಗತ್ತೆ. ಮನಸ್ಸಿನಲ್ಲಿ BP, ಶುಗರ್ ಕಂಟ್ರೋಲ್ಗಳೆಲ್ಲ ಬೇಕಂದ್ರೆ ಆಟೋಮೆಟಿಕಲಿ ಆಗತ್ತೆ. ಎಲ್ಲ ಮಾತ್ರೆಗಳಿಲ್ಲದೆ ನಾವು ಬದುಕಬೇಕಂದ್ರೆ ದಯವಿಟ್ಟು ಹರಿನಾಮ ಸ್ಮರಣೆಯನ್ನ ಮಾಡಿ. ಮನಸ್ಸಿನ ಶಾಂತಿ, ನೆಮ್ಮದಿ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಯಾವುದೇ ರೀತಿಯಾಗಿ ಮನಸ್ಸು ಇದಾಗುವುದಿಲ್ಲ, ಚಂಚಲಗೊಳ್ಳುವುದಿಲ್ಲ, ಅಥವಾ ಅದು ನಿಮ್ಮ ಶತ್ರುವಾಗಿ ಪರಿಣಮಿಸುವುದಿಲ್ಲ. ನಿಮಗೆ ನಿಜವಾದ ಸಂತೋಷ, ನಿಮಗೆ ಜ್ಞಾನೋದಯ ಆಗತ್ತೆ. ಈ ಕೆಲವರು ಹೇಳ್ತಾರೆ ಈ ರೀತಿಯಾಗಿ ಜಪ ಮಾಡೋದ್ರಿಂದ. ಇವರು ಜಾರ್ಜ್ ಹರಿಸನ್ ಅನ್ನುವಂಥವ್ರು ಬಹಳ ದೊಡ್ಡ ಮ್ಯೂಸಿಷಿಯನ್. ಪೂರ್ತಿಯಾಗಿ ತಮ್ಮ ಹರೇ ಕೃಷ್ಣ ಮೂವ್ಮೆಂಟಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಷ್ಟೇ ಅಲ್ಲ, ಶ್ರೀಲಾ ಪ್ರಭುಪಾದರಿಗೆ ಇದು ಇಂಗ್ಲೆಂಡಿನಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಅಲ್ಲ ಹರೇ ಕೃಷ್ಣ ಮಂದಿರವನ್ನ ಇದು ರಾಧಾ ಗೋವಿಂದ ಮಂದಿರವನ್ನ ಸ್ಥಾಪಿಸೋದಕ್ಕೆ ಅವರು ಸಹಾಯ ಮಾಡ್ತಾರೆ. ತಮ್ಮೆಲ್ಲ ಆಸ್ತಿಪಾಸ್ತಿಗಳನ್ನ ಈ ಕೃಷ್ಣ ಮೂವ್ಮೆಂಟಿಗೆ ಕೊಡ್ತಾರೆ. ಇನ್ನೊಬ್ರು ಇವರು ಫಾರಿನ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಫಿಲ್ಮ್ ಡೈರೆಕ್ಟರ್ ಆಗಿರುವಂತವ್ರು. ಅವ್ರು ಹೇಳ್ತಾರೆ ಯಾವಾಗ ಅವರು ಇದನ್ನ ಮಾಡಿಸ್ಲಿಕ್ಕೆ ಅವರಿಗೆ ಎಲ್ಲ ನಿಂತಿರೋ ಕೆಲಸಗಳೆಲ್ಲ ಆಗೋಕ್ ಶುರುವಾದವು ಅನ್ನುವಂಥದ್ದನ್ನ ಹೇಳ್ತಾರೆ. ಇವರು ಆಲ್ಬರ್ಟ್ ಬ್ರಷ್ ಫೋರ್ಡ್ ಸಂಸ್ಥೆಯ ಮಾಲೀಕರು. ಇವರು ಪೂರ್ತಿಯಾಗಿ ತಮ್ಮನ್ನು ತಾವು ಸನಾತನ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡದಲ್ಲದೆ ತಮ್ಮ ಧರ್ಮಪತ್ನಿಯನ್ನು ಕನ್ವರ್ಟ್ ಮಾಡಿದ್ದಲ್ಲದೆ ಈಗ ನವದ್ವೀಪ, ಇದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ ನವದ್ವೀಪ ಧಾಮ ಅಥವಾ ಮಾಯಾಪುರ ಅಂತ ಇದರಲ್ಲಿ ಹೇಳುವಂತಹದ್ದು. ಅಲ್ಲಿ ಭವ್ಯವಾದ ಶ್ರೀಕೃಷ್ಣನ ಮಂದಿರ ಮತ್ತೆ ಅದರ ಜೊತೆಗೆ ಹಲವಾರು ಸೈಂಟಿಫಿಕಲಿ ನಾವು ಕೆಲವೊಂದನ್ನ ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಗೋಲೋಕ ವೃಂದಾವನವನ್ನೇ ಅವರಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ತೋರಿಸ್ಕೊಡೋದಕ್ಕೆ. ಇವರು ND ದೇಸಾಯಿ, ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್. ಇವರು ಹೇಳ್ತಾರೆ ಯಾವಾಗ ಅವರು ಜಪ ಮಾಡ್ಲಿಕ್ಕೆ ಶುರು ಮಾಡಿದರೋ ಅಷ್ಟು ಸಂತೋಷ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ಅವರಿಗೆ ಅಂತ. ಹರ್ಷಿಕೇಶ್ ಮಫತ್ಲಾಲ್ ನಿಮ್ಗೆ ಗೊತ್ತಿರ್ಬೋದು ಇವರೆಲ್ಲ.
ಇವರು ಸಹಿತ ಹೇಳ್ತಾರೆ, ತನ್ನ ಜೀವನದ ಏರಿಳಿತಗಳನ್ನು ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸಿದ್ದೇನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ. ತುಂಬಾ ಜನ ಈ ರೀತಿಯಾಗಿ ನೋಡ್ಬೋದು, ವೋಗ್ ಮ್ಯಾಗಝಿನ್ ಅಲ್ಲಿ ಬರುವಂತಹ ಕವರ್ ಪೇಜ್ ಅಲ್ಲಿ ಬರುವಂತಹ ಮಾಡೆಲ್ಗಳು. ಆಮೇಲೆ ಇಲ್ಲಿ ನೋಡ್ಬೋದು, ಹೀಗೆ ಅವರು ತಮ್ಮ ಐಹಿಕ ವೃತ್ತಿಯನ್ನೇ ಬಿಟ್ಟು ಈ ರೀತಿಯಾಗಿ ಸರೆಂಡರ್ ಆಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಈಗ ಅಮೆರಿಕದ ಆರ್ಮಿ ಆಫೀಸರ್ ಒಬ್ರು ಹೇಳ್ತಾರೆ, ಏನು ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಜಪ ಮಾಡೋದ್ರಿಂದ ನಾನು ದೇವರಿಗೆ ಹತ್ತಿರವಾಗುವ ಅನುಭವವಾಗುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ. ಮಹಾಮಂತ್ರ ಒತ್ತಡ, ಖಿನ್ನತೆ ಮತ್ತು ಅಜ್ಞಾನದ ಕ್ರಮವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಮತ್ತು ಒಳ್ಳೆಯತನದ ಕ್ರಮವನ್ನು ಗಣನೀಯವಾಗಿ ಹೆಚ್ಚಿಸುತ್ತೆ. ಇದು ಮಹಾಮಂತ್ರದ ಇದು. ನಾನು ಒತ್ತಡಕ್ಕೆ ಒಳಗಾದಾಗ ನಾನು ಜಪಿಸುತ್ತೇನೆ, ಇದು ನನ್ನ ಬ್ಯಾಟರಿಗಳನ್ನ ರೀಚಾರ್ಜ್ ಮಾಡುತ್ತೆ ಅನ್ನೋದನ್ನ ಇವರು ಹೇಳ್ತಾರೆ. ತನ್ನ ಮನಸ್ಸು ತೆರವುಗೊಳ್ಳುತ್ತೆ ಮತ್ತು ನನ್ನನ್ನು ಮತ್ತೆ ಗಮನಕ್ಕೆ ತರುತ್ತೆ. ಇವರು ಒಬ್ಬ ವ್ಯಾಪಾರಸ್ಥರು. ಅವ್ರು ಹೇಳ್ತಾರೆ, ವೆನ್ ಐ ಆಮ್ ನರ್ವಸ್ ಐ ಫೈಂಡ್ ಚಾಂಟಿಂಗ್ ವೆರಿ ಕಾಮಿಂಗ್, ಐ ಡೋಂಟ್ ಗೆಟ್ ಶೇಕನ್ ಅಪ್. ಇದರಿಂದ ಯಾವುದೇ ರೀತಿಯಾಗಿ ಒಂಥರ ಅವರು ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಇದು ಯಾವುದಕ್ಕೂ ಇದು ಉದ್ವೇಗಕ್ಕೆ ಒಳಗಾಗುವುದಿಲ್ಲ, ಶೇಕನ್ ಅಪ್. ಇವರು ಹೇಳ್ತಾರೆ, ರಮೇಶ್ ಲಾಲ್, ಹೀಗೆ ಎಲ್ಲರೂ ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಮತ್ತೆ ಸಂತೋಷವಾಗಿರಿ. ಧನ್ಯವಾದಗಳು. ಇವತ್ತಿನ ಈ ಅಧ್ಯಾಯ ಮುಗಿಯುತ್ತೆ. ನಾವೆಲ್ಲ ಸೇರಿ 1 ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ 108 ಬಾರಿ. ಅದಕ್ಕೂ ಮೊದಲು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಅರ್ಜೆಂಟ್ ಕ್ವಿಕ್ ಆಗಿದ್ರೆ, ಇಲ್ಲ ನಾಳೆ ಆನ್ಸರ್ ಮಾಡ್ತೇನೆ. ಏನಾದ್ರು ಕೇಳಲಿಕ್ಕಿದೆಯಾ ಕ್ವಿಕ್ ಆಗಿ? ಒನ್ ಆರ್ ಟೂ ಕ್ವಶನ್ಸ್? ಇಲ್ಲ. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ, ಹರೇ ರಾಮ ರಾಮ ಹರೇ ಹರೇ, ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
Krishna Hare Krishna 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 Hare 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 Ram Hare Ram 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 Hare Hare. Hare Krishna 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 Hare 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 Rama Hare Rama 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 Hare 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 Krishna 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 Hare Krishna Krishna Hare 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 Rama Hare Rama 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 Hare Hare Krishna Hare Krishna 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 Hare 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 Rama Hare Rama 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 Hare 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 Krishna 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 Hare 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 Rama Hare Rama 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 Hare 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 Rama Hare Rama 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 Hare 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 Krishna 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 Hare 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 Rama Hare Rama 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 Hare Hare Krishna 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 Hare 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 Rama Hare Rama Rama Hare Ram Hare Ram 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 Hare Hare. Hare Krishna Hare 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 Rama Hare Rama 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 Hare Hare Krishna Hare 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 Rama Hare Rama Hare Rama Rama Hare 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 Krishna 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 Hare 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 Rama Hare Rama 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 Hare 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 Krishna 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 Hare 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 Rama Hare Rama Rama Hare Hare Krishna Krishna Hare 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 Rama Hare Rama Rama Ram Ram Hare Hare Krishna Hare Krishna Hare Hare Ram. Hare Krishna 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 Hare Hare Ram Hare Ram 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 Hare Hare. Hare Ram Hare Ram 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 Hare Hare Krishna 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 Hare Hare Ram Hare Ram 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 Hare Hare. Hare Krishna Krishna Hare Hare Ram Hare Ram 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 Hare Hare. Hare Rama Hare Hare Rama Krishna Krishna Hare Hare Ram Hare Ram 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 Hare. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಭಕ್ತಿ ಯೋಗದ ಅಧ್ಯಾಯಗಳು. ಸೊ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸಂತೋಷ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಓಕೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.